ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಡಾಟ್ ಕಂಪನಿ ಉತ್ಪನ್ನಗಳು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಲಭ್ಯ. ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. Stay safe and happy video shopping with Bhima. ಗ್ರೀನ್ ಡಾಟ್ ಕಂಪನಿ ಮತ್ತು ತೇಜಸ್ವಿನಿ ಹಾಸ್ಪಿಟಲ್ ಮಂಗಳೂರು ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ರೈತರ ಸಂಬಂಧಪಟ್ಟಂಥ 2 ಪ್ರಮುಖವಾಗಿರುವಂಥ ಕಾಯ್ದೆಗಳು ಏನು ಓಕೆ ಆಗಿದೆ, ಪಾಸ್ ಆಗಿದೆ. ಇನ್ನು ರಾಷ್ಟ್ರಪತಿಗಳ ಅಂಕಿತ ಬಿದ್ದರೆ ಅದು ಆ್ಯಕ್ಟ್ ಆಗುತ್ತೆ, ಕಾಯ್ದೆಗಳಾಗಿ ಮಾರ್ಪಾಟಾಗತ್ತೆ. ಇದರಲ್ಲಿ ಬಹಳ ಪ್ರಮುಖವಾಗಿ BJP ಮುಖಂಡರು ಹೇಳುವ ಪ್ರಕಾರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ರೈತ ಸ್ವತಂತ್ರನಾಗಿದ್ದಾನೆ, ಸ್ವಾತಂತ್ರ್ಯವನ್ನು ಪಡೆದಿದ್ದಾನೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಗಮನಿಸ್ತಾ ಇರಬೇಕಾಗಿರುವಂಥ ಸಂಗತಿ ಅಂತ ಹೇಳಿದರೆ, ರೈತ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಯಾವುದೇ ರೀತಿಯಲ್ಲಿ ಹಣ ಆತನಿಗೇನು ಬರಬೇಕು, ನೈಜವಾಗಿ ಏನು ಬರಬೇಕು ಅಥವಾ ಯಾವ ರೀತಿಯಲ್ಲಿ ಆತ ಅದಕ್ಕೆ ಹಕ್ಕುದಾರನಾಗಿರ್ತಾನೆ, ನ್ಯಾಯಯುತವಾಗಿ ಅವನಿಗೆ ಏನು ಬರಬೇಕಿತ್ತು ಅದು ಬರದೆ ಇಲ್ಲಿಯ ತನಕ ಮಧ್ಯವರ್ತಿಗಳಿಗೆ ಸೋರಿಕೆ ಆಗ್ತಾ ಇತ್ತೇನೋ ಎನ್ನುವಂತಹ ಒಂದು ಅನುಮಾನಗಳು ಅಥವಾ ಸ್ಪಷ್ಟವಾಗಿರುವಂಥ ಉದಾಹರಣೆಗಳು ಕೂಡ ಕಾಣ್ತಾ ಇತ್ತು. ಆದರೆ ಇನ್ನೂ ಹಾಗೆ ಆಗುವುದಿಲ್ಲ ಅಂತೇಳಿ ಈ ಕಾಯ್ದೆಯಲ್ಲಿ ಸಾಬೀತು ಆಗ್ತಾ ಇದೆ. ತನಗೆ ಖುಷಿ ಇದ್ದ ಕಡೆಯಲ್ಲಿ, ತಾನು ಬಯಸಿದ ಕಡೆಯಲ್ಲಿ ಎಲ್ಲಿ ಒಳ್ಳೆಯ ಸೂಕ್ತವಾಗಿರುವಂತಹ ಬೆಲೆ ತನ್ನ ಬೆಳೆಗೆ ಸಿಗತ್ತೆ, ಅಲ್ಲಿ ತಾನು ಮಾರಾಟ ಮಾಡುವಂಥ ಎಲ್ಲ ಸ್ವಾತಂತ್ರ್ಯವನ್ನು, ಅವಕಾಶವನ್ನು ಈಗಿನ ಮುಂದಿನ ರೈತರು ಪಡೆದುಕೊಳ್ಳಲಿಕ್ಕಿದ್ದಾರೆ. ಹಾಗಾದರೆ ಇದು ನಿಜಕ್ಕೂ ಒಳ್ಳೆಯದ? ಹಾಗಾದರೆ ಇಲ್ಲಿ ತನಕ ನಾವು ಅನೇಕ ಟ್ವೀಟ್ಗಳನ್ನು ರಾಜಕೀಯ ಮುಖಂಡರು ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅನುಪಮ್ ಖೇರ್ ಅವರು ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದ್ದನ್ನು ಗಮನಿಸುವಾಗ, ಹಿಂದಿನ ಕಾಲದಲ್ಲಿ ಒಂದು ಸಿನಿಮಾ ಇತ್ತು, ಅಲ್ಲಿ ಒಬ್ಬ ರೈತ ಒಂದು ಮಂಡಿಗೆ ಬಂದು ತನ್ನ ಏನು ಉತ್ಪನ್ನವನ್ನು ಮಾರ್ತಾನೆ, ಆತನಿಗೆ ಸಿಗುವಂಥ ಕನಿಷ್ಠ ಬೆಲೆ ಅಥವಾ ಜುಜ್ಬಿ ಹಣ ನಿಜಕ್ಕೂ ಮಾರ್ಕೆಟಲ್ಲಿ ಎಲ್ಲಿ ಯಾರಿಗೆ ಗ್ರಾಹಕರಿಗೆ ಹೋಗುವಾಗ ಅದು ಎಷ್ಟು ಪಟ್ಟು ಜಾಸ್ತಿ ಇರುತ್ತೆ ಎನ್ನುವಂಥ ಒಂದು ಉದಾಹರಣೆ ತುಂಬ ವರ್ಷಗಳ ಮೊದಲೇ ಸಿನಿಮಾವಾಗಿ ಕೂಡ ಬಂದಿತ್ತು ಅಂತೇಳಿ ಅದು ನಮ್ಮ ರೈತರ ಇವತ್ತಿನ ಪರಿಸ್ಥಿತಿ ಕೂಡ ಆಗಿದೆ. ಒಬ್ಬ ರೈತ ತಾನು ಒಂದು ಉತ್ಪನ್ನವನ್ನು 10 ರೂಪಾಯಿಗೆ ಮಾರಿದರೆ ಅದು ನಿಜಕ್ಕೂ ಒಬ್ಬ ಗ್ರಾಹಕನಿಗೆ ಮಧ್ಯವರ್ತಿಗಳ ಮೂಲಕ, ಅಂಗಡಿಗಳ ಮೂಲಕ ಮಾರುವಾಗ 20 ರೂಪಾಯಿಗೆ ಹೋಗ್ಬೋದು. ಆದರೆ ಅದೇ ಒಬ್ಬ ರೈತ ತನಗೆ 20 ರೂಪಾಯಿ ಸಿಗತ್ತೆ ಅಂತ ಆದರೆ ಆತ 20 ರೂಪಾಯಿ ಕೊಟ್ಟು 20 ರೂಪಾಯಿಗೆ ಏನು ಮಾರುವಂಥ ಅವಕಾಶ ಸಿಕ್ಕಿದೆ. ನಿಜಕ್ಕೂ ನಮ್ಮ ರೈತನಿಗೆ ಒಳ್ಳೆಯದಲ್ವಾ ಎನ್ನುವಂಥ ಅನೇಕ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಚರ್ಚೆ ಮಾಡಿ ನಮ್ಮೊಂದಿಗೆ ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಯಾದವ್ ಶೆಟ್ಟಿ ಅವರು CPIMನ ಮುಖಂಡರು, ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಕೂಡ, ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಂದು ಕೃಷ್ಣರಾಜ್ ಹೆಗಡೆಯರಿದ್ದಾರೆ, APMCಯ ಅಧ್ಯಕ್ಷರು ಹಾಗೂ BJPಯ ಮುಖಂಡರು ಕೂಡ, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಸೊ ಮೊದಲಿಗೆ ಯಾದವ್ ಶೆಟ್ಟಿ, ನಿಮ್ಗೆ ಏನಿಸ್ತಾ ಉಂಟು ಈ ಒಂದು ಕಾಯ್ದೆ ಬಂದಾಗ ಇದು ರೈತ ಪರನ ಅಥವಾ ವಿರೋಧ, ಏನೇಳ್ತೀರಿ? ಇದು ಖಂಡಿತ ಕೂಡ ಈ ದೇಶದ ರೈತರು ಏನು ಕೇಳಿದರು, ನರೇಂದ್ರ ಮೋದಿಯವರು ಚುನಾವಣಾ ಸಂದರ್ಭದಲ್ಲಿ 100ಕ್ಕೂ ಅಧಿಕ ಬಹಿರಂಗ ಸಭೆಗಳಲ್ಲಿ ಈ ದೇಶದ ಅನ್ನದಾತ ರೈತರಿಗೇನು ಭರವಸೆ ಕೊಟ್ಟಿದ್ರು ಅದನ್ನು ಮಾಡದೆ ರೈತರಿಗೆ ವಿರುದ್ಧವಾದ ಸುಗ್ರೀವಾಜ್ಞೆ ಕಾನೂನುಗಳು ತರ್ತಾ ಇದ್ದಾರೆ. ಅವರು ಭರವಸೆ ಕೊಟ್ಟದ್ದು ಏನಂತ ಹೇಳಿದ್ರೆ, ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯನ್ನು ನಾನು ಜಾರಿಗೆ ತರುತ್ತೇನೆ ಅಂತ. ಕೃಷಿ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಸ್ವಾಮಿನಾಥನ್ ಇಡೀ ದೇಶದಾದ್ಯಂತವಾಗಿ ಸಂಚರಿಸಿ ಕೃಷಿಯ ಸಮಸ್ಯೆಗಳನ್ನು ತಿಳಿದುಕೊಂಡು ಈ ದೇಶದ ರೈತರಿಗೆ ಏನಾದರೂ ಅನುಕೂಲ ಆಗಬೇಕಾದ್ರೆ ಅವರು ಉತ್ಪಾದನೆ ಮಾಡಿದ್ದಕ್ಕೆ 50% ಸೇರಿಸಿ ಅವರಿಗೆ ಬೆಂಬಲ ಬೆಲೆ ಕೊಟ್ಟರೆ ಮಾತ್ರ ಈ ದೇಶದ ಅನ್ನದಾತರಿಗೆ ಏನಾದರೂ ದಾರಿ ಕಾಣಬಹುದೆನ್ನುವ ರೀತಿಯನ್ನು ಕೃಷಿ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಸ್ವಾಮಿನಾಥನ್ ವರದಿ ಹೇಳ್ತದೆ. ಅದನ್ನು ಮೋದಿಯವರು 100ಕ್ಕೂ ಹೆಚ್ಚು ಬಹಿರಂಗ ಸಭೆಗಳಲ್ಲಿ ಅದನ್ನು ಹೇಳಿದ್ದಾರೆ, ನಾನು ಜಾರಿಗೆ ತರ್ತೇನೆ. ಅದನ್ನು ತರಲಿಲ್ಲ. ಅದರ ಬದಲು ಏನೆಲ್ಲ ಸುಗ್ರೀವಾಜ್ಞೆಗಳು ಇದೆ, ಅದು ಭೂ ಸ್ವಾಧೀನ ಕಾಯ್ದೆ ಇರಲಿ, APMC ಕಾಯ್ದೆ ಇರಲಿ, ವಿದ್ಯುತ್ ಕಾಯ್ದೆ ಇರಲಿ, ಬೀಜ ಕಾಯ್ದೆ ಇರಲಿ, ಇದೆಲ್ಲವೂ ಕೂಡ
ರೈತರಿಗೆ ಮರಣ ಶಾಸನ ಆಗಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, 2004ರಲ್ಲಿ ಅದು ಸ್ವಾಮಿನಾಥನ್ ಅವರ ವರದಿ ಇಲ್ಲಿ ಜಾರಿಗೆ ಬಂದಿರಲಿಲ್ಲ ಮಾತ್ರ ಯಾವ ಸರ್ಕಾರ ಇದ್ದರೂ ಕೂಡ. ಸೊ ನಾನು ಆ ಬಗ್ಗೆ ಬರ್ತೇನೆ. ಹಾಗಾದರೆ ನಿಮ್ಮ ಪ್ರಕಾರ ನಿಮ್ಮ ಮೊದಲ ಸ್ಟೇಟ್ಮೆಂಟ್ ಏನು ಕೃಷ್ಣ ಹೆಗಡೆ ಅವರೇ? ರೈತರ ಪರ ಅಂತ ನಿಮ್ಗೆ ಅನಿಸ್ತಾ ಇರೋದು ನಿಜನ? ನೋಡಿ, ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 70 ವರ್ಷ ಆಯಿತು ನಮ್ಮ ದೇಶಕ್ಕೆ, 74 ವರ್ಷ ಆಯಿತು. ಹೌದು, 74 ವರ್ಷಗಳಿಂದ ಕೂಡ ನಾವು ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಹೇಳ್ಕೊಂಡು ಬಂದಿದ್ದೀವಿ. ರೈತನ ನಿಜವಾದ ಈ ದೇಶದ ಬೆನ್ನೆಲುಬಿಗೆ ಬೇಕಾದಂಥ ಪುಷ್ಟಿ ಕೊಡಲಿಕ್ಕೆ, ಅವನಿಗೆ ತಾಕತ್ತು ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರಗಳು ಚಿಂತನೆ ಮಾಡಿರಲಿಲ್ಲ. ಹೌದು. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಬರೇ ರೈತಾಪಿ ವರ್ಗಕ್ಕೆ, APMCಗೆ ಅಥವಾ ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಮಾತ್ರ ಈ ತಿದ್ದುಪಡಿಗಳನ್ನು ತಂದದ್ದಲ್ಲ, ಸಮಗ್ರವಾಗಿ ಈ ದೇಶವನ್ನು ಈ ಜಗತ್ತಿಗೆ ಒಂದು ಅದ್ಭುತವಾದ ಶಕ್ತಿಯನ್ನಾಗಿ ನಾನು ಮಾಡಬಹುದು ಅಂತ ಹೇಳೋ ಬಗ್ಗೆ ಸದಾ ಚಿಂತನೆಯನ್ನ ಮಾಡಿ ಯಾವುದೇ ರೀತಿಯಲ್ಲಿ ರೈತನಿಗೆ ಒಂದು ಒಳ್ಳೆ ರೀತಿಯ ಬದುಕು ಕಟ್ಟಿಕೊಡ್ಬೇಕು ಅಂತ ಹೇಳುವಂತ ಸದಿಚ್ಛೆಯನ್ನು ಇಟ್ಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಜಾರಿ ಮಾಡಿ. ಇವಾಗ ನಾನು ಬರ್ತೇನೆ. ಮಹೇಶ್ ತುಪ್ಪಕಲ್ ಮುಂದೆ. ನಮಸ್ಕಾರ ಮಹೇಶ್ ತುಪ್ಪಕಲ್ ಅವರೇ, ಟೀಮ್ ಚೌಕಿದಾರ ಸಂಚಾಲಕರು. ನಿಮ್ಮ ಪ್ರಕಾರ ಇದು ಹಾಗಾದರೆ ಸ್ವಾಮಿನಾಥನ್ ವರದಿ ಇಲ್ಲಿ ಏನು ಸಾಮಾನ್ಯ ಅಥವಾ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕಿತ್ತು ಅಥವಾ ಆ ಭರವಸೆಯನ್ನೇ ಕೊಟ್ಟು ಅಧಿಕಾರಕ್ಕೆ ಬಂದಂಥದ್ದವರು ದಾರಿ ತಪ್ಪಿಸಿದ್ರು ಅಂತ ಹೇಳ್ತಾರೆ ವಿಪಕ್ಷಗಳು, ಏನು ಹೇಳ್ತೀರಿ? ಕನಿಷ್ಠ ನಮ್ಮ ಪ್ರಧಾನಮಂತ್ರಿಯವರು ವಿಶೇಷವಾದ ಒಂದು ಮೆಸೇಜ್, ಪ್ರಪ್ರಥಮವಾಗಿ ಯಾವುದೇ ಒಂದು ಕಾಯ್ದೆ ಆದ ನಂತರ ಆ ಕಾಯ್ದೆಗೋಸ್ಕರ ಒಂದು ವಿಶೇಷವಾದಂತ ಒಂದು ಸಂದೇಶ ಕಳಿಸಿದ್ರೆ ಈ 2 ತಿದ್ದುಪಡಿಗೆ ಮಾತ್ರ. ಆ ತಿದ್ದುಪಡಿಯಲ್ಲಿ ಅವರು ಕ್ಲಾರಿಟಿಯಲ್ಲಿ ತುಂಬಾ ಚೆನ್ನ ಮಾಡಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬೆಂಬಲ ಬೆಲೆ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್, MS ಏನ್ ಹೇಳ್ತಾರೆ, ಅದಕ್ಕೆ ಕೊರತೆ ಆಗದಂತೆ ನಾವು ನೋಡಿಕೊಳ್ತೇವೆ. APMCಯಿಂದಲೇ ಖರೀದಿ ಮಾಡ್ಬೇಕಂತಿಲ್ಲ, ಇಲ್ಲಿ ಇಷ್ಟೇ APMCಗೆ ಕೊಡ್ಬೇಕು ಅಂತ ಎಂಬ ಆ ಒಂದು ಕಂಡೀಷನ್ ಅನ್ನು ಮಾತ್ರ ತೆಗೆದು ಮಾರುಕಟ್ಟೆಯಿಂದ ಮುಕ್ತಗೊಳಿಸಲಾಗಿದೆ. ಯಾರು ಪರ್ಚೇಸ್ ಮಾಡಬಹುದು. ಹಾಗೆ ನಿಮ್ಗೆ ಗೊತ್ತಿರಬಹುದು, ಇವತ್ತು ನಮ್ಗೆ ನೋಡಿ, ಸರ್ಕಾರದ ಯಾವುದೇ ಋಣ ಇಲ್ಲದೆ ಕೂಡ ರೈತರಿಗೆ ಅವರದೇ ಮಟ್ಟದಲ್ಲಿ ಅವರಿಗೆ ಮಾಡುವಂತ ಒಂದು ಮಾರುಕಟ್ಟೆ ವ್ಯವಸ್ಥೆ ಉಂಟು. ನಾವು ತೆಗೆದುಕೊಳ್ಳುವ ಅಕ್ಕಿಗೆ ಕೆಜಿಗೆ 32 ರೂಪಾಯಿ 34 ರೂಪಾಯಿ ತನಕ ಉಂಟು. ಅವರಿಗೆ ಅದನ್ನು ಅದರ ಭತ್ತ ಎಷ್ಟಕ್ಕೆ ಹೋಗ್ತದೆ ಅಂದ್ರೆ 1600, 1690, 1700 ರೂಪಾಯಿ, ಅಂದ್ರೆ ಸುಮಾರು 1500 ರೂಪಾಯಿ ಈ ಮಧ್ಯವರ್ತಿಗಳ ಪಾಲಾಗುತ್ತೆ. ಅದು ನೇರವಾಗಿ ರೈತರ ಬೊಕ್ಕಸಕ್ಕೆ ಬರುತ್ತೆ. ಇಲ್ಲಿ ಇನ್ನೊಂದು ಕೇಳಿ ಬರ್ತಾ ಇರುವುದು, ಆ ಕಂಪೆನಿಗಳು ಏನು ರಾಷ್ಟ್ರೀಯ ಕಂಪೆನಿಗಳು ನಿಧಾನವಾಗಿ APMCಯ ಒಳಗೆ ಬಂದು ನಿಧಾನ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ನಂತರ ರೈತರನ್ನು ಗುಲಾಮರನ್ನಾಗಿ ಮಾಡೋ ಚಾನ್ಸಸ್ ಇದೆ ಅಂತ. ನೋಡಿ, ಇದರಲ್ಲಿ 2 ರೀತಿದು ಉಂಟು, ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಒಂದು ಕಾರ್ಪೊರೇಟ್ ಫಾರ್ಮಿಂಗ್ ಅಂತ. ಇಲ್ಲಿ ನಾವು ರೈತರು ಈಗ ನಮಗೆ ಪ್ರತಿಯೊಬ್ಬ ರೈತನಿಗೂ ಕಾಸ್ಟ್ಲಿ ಆದಂತ ಉಪಕರಣಗಳನ್ನು ಉಪಯೋಗಿಸಲಿಕ್ಕೆ ಶಕ್ತರಾಗಿಲ್ಲ. ಅದನ್ನು ಪರ್ಚೇಸ್ ಮಾಡಿ ಅಥವಾ ಬಾಡಿಗೆಗೆ ಪಡೆದು ಅದನ್ನು ಉಪಯೋಗಿಸುವಷ್ಟು ಅವರಿಗೆ ವ್ಯವಸ್ಥೆ ಇಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ, ತನ್ನೊಬ್ಬ ರೈತನ ಹತ್ರ ಒಂದು ವೇಳೆ ಅವನಿಗೆ ಇಷ್ಟ ಇದ್ರೆ ಮಾತ್ರ, ಅವನ ಇಚ್ಛೆ ವಿರುದ್ಧ ಅಲ್ಲ, ಅವ ಅದನ್ನು ಕಾಂಟ್ರಾಕ್ಟ್ ಆಗಿ ಕೊಡ್ಬೋದು. ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರು, ರಬ್ಬರ್ ಬೆಳೆಗಾರರು ಮತ್ತು ಇನ್ನು ಈ ಮಾವಿನ ಸೀಸನ್ ಅಲ್ಲಿ ನಾವು ಮೊದಲಿಂದಲೂ ಕೊಡ್ತಾ ಇದ್ದೇವೆ. ಒಬ್ರು ಮಧ್ಯವರ್ತಿ ಬರ್ತಾ ಇದ್ರು, ಮಾವಿನ ಮರಗಳನ್ನು ಅವರ ಉಸ್ತುವಾರಿ ಕೊಡ್ತಾ ಇದ್ದೇವೆ, ಅವರು ಒಂದು ಲಂಚನ್ ಅಂತ ಕೊಡ್ತಾ ಇದ್ರು. ಆದ್ರೆ ಈಗ ಈ ವ್ಯವಸ್ಥೆಯಲ್ಲಿ ಅದೊಂದು ಅಚ್ಚುಕಟ್ಟಾದ ರೀತಿಯಲ್ಲಿ ರೈತರಿಗೆ ಮೋಸವಾಗದ ರೀತಿಯಲ್ಲಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮೋದಿ ಅವರು ಜಾರಿಗೆ ತಂದಿದ್ದಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ. ಕಾರ್ಪೊರೇಟ್ ಫಾರ್ಮಿಂಗ್ ಅಲ್ಲಿ ಅದು ಆ ಲ್ಯಾಂಡ್ ಇದ್ದು ಯಾಕೆ ತೆಗೆದಂದ್ರೆ ಒಂದು 200-300 ಎಕರೆ, ನಮ್ಮಲ್ಲಿ ಅಂತ ಒಂದು ವ್ಯವಸ್ಥೆ ತುಂಬಾ ಕಡಿಮೆ ಇರಬಹುದು. ಆದ್ರೆ ಮೇಲ್ಗಡೆ ಅಂದ್ರೆ ಒಂದು 200-300 ಎಕರೆ ಭತ್ತ ಬೆಳೆಯುವಂತ ಜಿಲ್ಲೆಗಳು ಕೂಡ ನಮ್ಮಲ್ಲಿ ಉಂಟು. ಅವರಿಗೆ ತೊಂದರೆ ಆಗದಂತೆ ಅವರ 200-300 ಎಕರೆಯಲ್ಲಿ ಕಾರ್ಪೊರೇಟ್ ರೀತಿಯಲ್ಲಿ ಅದನ್ನು ಫಾರ್ಮಿಂಗ್ ಮಾಡಿ ದೇಶದ ಭತ್ತ ಇದು ಕೃಷಿ ಬೆಳೆಗೆ ಉಪಕಾರ ಆಗುವ ರೀತಿಯಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಇದರಲ್ಲಿ ಈ ಕಾನೂನಿನಿಂದ ಯಾರಿಗಾದ್ರೂ ಲಾಸ್ ಇದ್ರೆ ಅದು ಮಧ್ಯವರ್ತಿಗಳಿಗೆ ಮಾತ್ರ. ಕರೆಕ್ಟ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಯಜ್ಶೆಟ್ಟಿ ಅವರೇ, ಮಧ್ಯವರ್ತಿಗಳ ಪರವಾಗಿ ಹಾಗಿದ್ರೆ ನೀವೆಲ್ಲ ಮಾತಾಡ್ತಾ ಇದ್ದೀರಿ. ನೋಡಿ, ರೈತರ ಪರವಾಗಿ ಅಲ್ಲ. ಮಧ್ಯವರ್ತಿಗಳ ಅಂತ ಹೇಳಿದ್ರೆ ಈಗ ಕೃಷ್ಣಾಜಯಗೌಡ ಅವರು APMC ಬಗ್ಗೆ ಹೇಳ್ಬೋದು, ಯಾಕಂದ್ರೆ ಅವರಿಗೆ ಅದರಲ್ಲಿ ಅವರು ಬಹಳಷ್ಟು ವರ್ಷಗಳ ಅನುಭವ ಇತ್ತು. APMC ಕಾಯ್ದೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಅದು ಒಂದು ರೈತರ ಅನುಕೂಲಕ್ಕಾಗಿ ಬಂದಂಥ ಒಂದು ವ್ಯವಸ್ಥೆ. ಅದು ಶೀತಲೀಕರಣ ಆಗಲಿ, ತೂಕದ ವ್ಯವಸ್ಥೆ ಆಗಲಿ,
ಬೆಲೆ ಆಗಲಿ, ಗ್ರಾಮೀಣ ಪ್ರದೇಶದಿಂದ ರೈತ ಬಂದಾಗ ಅವನಿಗೆ ವಸತಿ ವ್ಯವಸ್ಥೆ ಆಗಲಿ, ಇದೆಲ್ಲವೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಇದ್ದಂಥ ಒಂದು ವ್ಯವಸ್ಥೆ. ಅಂದ್ರೆ ಅಲ್ಲಿಯೇ ಮಾರಬೇಕಿತ್ತು ವ್ಯವಸ್ಥೆ. ಈಗ ನೋಡಿ, ಇವರು ಯಾವ ಟೈಮ್ನಲ್ಲಿ, ಕೊರೋನಾ ಟೈಮ್ನಲ್ಲಿ ಈ ಎಲ್ಲ ಸುಗ್ರೀವಾಜ್ಞೆ ತಂದಿದ್ದಾರೆ. ಜಗತ್ತಿನಲ್ಲಿ ಅಮೇರಿಕ, ಬ್ರೆಜಿಲ್ ಬಿಟ್ಟೆ ಭಾರತ ಬಂದಂಥ ಸಂದರ್ಭ ನಾನು ಹೇಳ್ತೇನೆ, ಬಂದಂದ್ರೆ ಈ ಎಲ್ಲ ಕಾಯ್ದೆ ಸುಗ್ರೀವಾಜ್ಞೆ ತರುವ ಅಗತ್ಯ ಏನಿತ್ತು ಅನ್ನೋದೇ ನಮ್ಮ ಪ್ರಶ್ನೆ. ಈಗ ಇರುವಂಥದ್ದು ಅದು ಒಂದಕ್ಕೊಂದು ಅಂತರ್ಗತವಾದ ಸಂಬಂಧವಿದೆ. ನೀವು ವಿದ್ಯುತ್ ಅಂತ ಹೇಳಿದರೆ, ವಿದ್ಯುತ್ತನ್ನು ಯಾರಿಗೆ ಕೊಡಲಿಕ್ಕೆ ಇವರು ತಯಾರಿ ನಡೆಸ್ತಾರೆ? 2003 ವಿದ್ಯುತ್ ಕಾಯ್ದೆಯನ್ನು 2020 ಕಾಯ್ದೆ ತಂದಾಗ ಮಧ್ಯವರ್ತಿಗಳಿಗೆ ಈಗ ಇದರಿಂದ ನೋಡಿ, ಮಧ್ಯವರ್ತಿ ನಾನು ಹೇಳುವುದು APMCಯನ್ನು ನನಗೆ ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ತಜ್ಞರು ಹೇಳಿದ ರೀತಿಯಲ್ಲಿ ಇದ್ದಂಥ ಒಳ್ಳೆಯ ವ್ಯವಸ್ಥೆಯನ್ನು ತೆಗೆದುಹಾಕುವಂಥ ತಿದ್ದುಪಡಿ ಆಗಿದೆ ಅನ್ನುವಂಥದ್ದು ನಾವು ಹೇಳುವಂಥದ್ದು. ಇಲ್ಲಿ ನಾನು ಹೇಳುವಂಥದ್ದು APMC ಒಂದು ಮಾತ್ರ ಅಲ್ಲ, APMC, ವಿದ್ಯುತ್ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, ಇವರು ಕಾರ್ಪೊರೇಟ್ ಸಂಸ್ಥೆಗಳಿಗೆ, ದೊಡ್ಡ ದೊಡ್ಡ ಶ್ರೀಮಂತರಿಗೆ, ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಂದಿದ್ದಾರೆ. ಈಗ ನೋಡಿ, ನಾನು ಒಂದೊಂದು ಹೇಳಿದರೆ ಅದಕ್ಕೊಂದಕ್ಕೊಂದು ಇದಾಗ್ಬೋದು. ನೀವು 20 ಲಕ್ಷ ಕೋಟಿ ರೂಪಾಯಿ ಕೊರೋನಾದಲ್ಲಿ ಪರಿಹಾರ ಅಂತ ಹೇಳಿದೆ, ನಾವು ಯಾರಿಗೆ ಸಿಕ್ಕಿದೆ? ಅದರಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ವಿದ್ಯುತ್ ಕಂಪನಿ ಅದಾನಿಯವರಿಗೆ ಕೊಟ್ಟಿದ್ದಾರೆ, 15,000 ಮಾತ್ರ ಇದಕ್ಕೆ ವೈದ್ಯಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳುವಂಥದ್ದು ಏನಂತಂದ್ರೆ, ಇಲ್ಲಿ ಒಂದು ಕ್ಲಿಯರ್ ಕೇಳ್ತೀನಿ, ಇದು ಈಗ ಬೀಜ ಕಾಯ್ದೆ, APMC ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, ಇದೆಲ್ಲವೂ ಅಂತರ್ಗತ ಸಂಬಂಧವಿದೆ. ಅಂತರ್ಗತ ಸಂಬಂಧ ಈ ದೇಶದ ಮಣ್ಣು, ದೇಶ ಪ್ರೇಮಿ ಅಂತ ಹೇಳುವಂತ ಜನ ಈ ದೇಶ ಮಣ್ಣನ್ನು, ಈ ದೇಶದ ನೀರನ್ನು, ಈ ದೇಶದ ವಿದ್ಯುತ್ತನ್ನು ಎಲ್ಲವನ್ನ ಅಂಬಾನಿ, ಅದಾನಿ, ರಿಲಯನ್ಸ್ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಶ್ರೀಮಂತರಿಗೆ ಕೊಡುವ ಹುನ್ನಾರಾಗಿದೆ. ಬಡವರಿಗೆ ಲಾಭ ಆಗೋಲ್ಲ, ರೈತರಿಗೆ ಲಾಭ ಆಗೋಲ್ಲ. ಈಗ ಒಬ್ಬ ರೈತ ಪ್ರಾಂತ ಸಂಘದ ನೀವು ಉಪಾಧ್ಯಕ್ಷರಾಗಿ ನಿಮ್ಗೆ ಹೇಳುವುದಾದ್ರೆ, ಒಬ್ಬ ರೈತ ತಾನು ಬೆಳೆದ ಬೆಳೆಗೆ ಸೂಕ್ತವಾಗಿರುವಂತ ಏನು ಮೌಲ್ಯವನ್ನು ಪಡೆದುಕೊಳ್ತಾ ಇದ್ದಾನ ಇಲ್ವಾ? ಇಲ್ಲ ಸರ್. ಎಸ್, ಹಾಗೆ ಕೃಷ್ಣ ಕೇಳಿದ್ರೆ ಹಾಗಿದ್ದು ಒಳ್ಳೆಯ ಕಾನೂನು ಒಂದು ವೇಳೆ ಅವನಿಗೆ ಒಳ್ಳೆಯದಂತೆ ಯಾವ ಮಾನದಂಡದಲ್ಲಿ ಹೇಳ್ತೀರಿ ನೀವು ಹೇಳಿ ನೋಡಿ, ಕೇಳಿ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ತಂದಾಗ ನಮ್ಮ ಎಡಪಕ್ಷ ಆಗಲಿ, ಈ ದೇಶದ ರೈತಾಪಿ ಸಂಘ ಬಹಳಷ್ಟು ದೃಢವಾಗಿ ಕ್ಯಾಟ್ ಒಪ್ಪಂದಾಗ ಇವರು ಅದು ಮುಂದುವರಿಕೆ ಭಾಗ ಆಗಿದೆ. ಇವರು ಅದನ್ನು ವಿರೋಧ ಮಾಡಿ ಬಂದಂತವರೇ ಅಧಿಕಾರಕ್ಕೆ, ಈಗ ಅದನ್ನು ವಿರೋಧ ಮಾಡಿದ್ದಾರೆ, ಈಗ ಅದನ್ನೇ ಮುಂದುವರಿಸ್ತಾರೆ ಅಂತ ನಾವು ಹೇಳುವುದು. ಹಾಗೆ ಯಾವುದು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, ವಿದ್ಯುತ್ ಏನು ಖಾಸಗೀಕರಣ ಬಂದಾಗ ಯಾರಿಗೆ ಲಾಭ ಆಗ್ತದೆ? ಇವತ್ತು ಕೂಡ ಮಂಗಳೂರಿನಲ್ಲಿ 400 ರೂಪಾಯಿ ವಿದ್ಯುತ್ ಒಂದು ಯೂನಿಟ್ಗೆ ಇದ್ರೆ, ಕೇರಳದಲ್ಲಿ ಅದಷ್ಟೇ ಯೂನಿಟ್ಗೆ 200 ರೂಪಾಯಿ ತಗೊಳ್ತಾರೆ. ವ್ಯತ್ಯಾಸ ನೋಡಿ. ಕೃಷ್ಣ ಪ್ರಶ್ನೆ ಇರೋದೀಗ, ಒಬ್ಬ ರೈತನಿಗೆ ತಾನು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಸಿಗಬೇಕು ಅಂತಾದರೆ ಇದು ಬೇಕೇ ಬೇಕಿತ್ತು. ಆತನಿಗೆ 10 ರೂಪಾಯಿಗೆ ಮಾರಿದ್ದು ವಸ್ತು ಅದು 20-30 ರೂಪಾಯಿಗೆ, ಈಗ ಅವರು ಹೇಳಿದರು ಅಕ್ಕಿ ಬೈಲೆ, ಅಕ್ಕಿಗೆ ಅವನಿಗೆ ಎಷ್ಟು ಮಾರ್ತಾನೆ ಅಲ್ಲಿಗೆ ಎಷ್ಟಕ್ಕೆ ಸೇಲ್ ಆಗುತ್ತೆ ಅಂತ. ಸೊ ಇದೆಲ್ಲ ಈ ಮದ್ಯದಂಥ ಏನು ಸೋರಿಕೆ ಆಗುವಂಥದ್ದು, ಮಧ್ಯವರ್ತಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಏನು ದುಡಿಮೆ ಅಂದರೆ ಏನು ಬೆವರು ಸುರಿಸದೇ ಮಾಡುವಂಥದ್ದು. ಈಗ ಇವ ರೈತರು ಇಷ್ಟು ಕಷ್ಟಪಟ್ಟು ದುಡ್ದ ಅಂತ ಒಂದು ಉತ್ಪನ್ನ ಮಾಡಿದ ಒಂದು ಉತ್ಪನ್ನ ಅದು ಭಾರಿ ಕಡಿಮೆ ರೇಟಿಗೆ ಹೋಗ್ತಾರೆ. ನಿಮಗೆ ಬೇಸರ ಆಗ್ತಿದ್ದಿಲ್ಲ ಸ್ವಾಮಿ? ಈಗ ಈ ಜಗತ್ತಿನಲ್ಲಿ ತಗೊಳ್ಳಿ, ಎಲ್ಲ ನಮ್ಮ ದಿನಬಳಕೆ ಸಾಮಗ್ರಿಗಳಿಗೆ ಬೆಲೆ ನಿರ್ಣಯ ಮಾಡುವವರು ಅದನ್ನು ಉತ್ಪನ್ನ ಮಾಡಿದಂಥ ಫ್ಯಾಕ್ಟ್ರಿಗಳು ಅಥವಾ ಏನೆಲ್ಲ ವ್ಯವಸ್ಥೆ ಇದೆ ಅವರು. ಆದರೆ ರೈತರು ಬೆಳೆದಂಥ ಯಾವ ಬೆಳೆ ಇದೆ ಅದಕ್ಕೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ, ಹಕ್ಕು ಇವತ್ತಿಗೂ ಕೂಡ ರೈತನಿಗೆ ಬರಲಿಲ್ಲ. ನಾವು ತುಂಬಾ ಭಾಷಣಗಳಲ್ಲಿ ಹೇಳ್ಬೋದು, ತುಂಬಾ ಹೋರಾಟಗಳನ್ನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಇವತ್ತಿಗೂ ಕೂಡ ರೈತನ ಬೆಳೆಗೆ ಯೋಗ್ಯವಂತ ಬೆಲೆ ಸಿಗಲೇಬೇಕಾದಂತ ಒಂದು ವಾತಾವರಣ ಸೃಷ್ಟಿ ಮಾಡಲಿಲ್ಲ. ಹಾಗಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, ತನ್ನ ಬಜೆಟ್ ಅನ್ನ ಮಂಡನೆ ಮಾಡುವಾಗ 2022ನೇ ಇಸ್ವಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗ್ತದೆ. ನಮ್ಮ ದೇಶದ ರಾಷ್ಟ್ರಪಿತನಿಗೆ ಅವರ 150ನೇ ಜನ್ಮ ದಿವಸ ಆಗ್ತದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಆ ದೇಶದಲ್ಲಿ ಇರತಕ್ಕಂಥ ಜನರ ಎಲ್ಲರ ಕಣ್ಣೀರನ್ನ ಒರೆಸುವಂತ ಪ್ರಯತ್ನ ಆಗಬೇಕು. ಹಾಗಾಗಿ ಈ ದೇಶದ ಸುಮಾರು 48% ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರೈತಾಪಿ ವರ್ಗ ಏನಿದ್ದಾರೆ, ಇವರ ಕಣ್ಣೀರನ್ನ ಒರಗಿಸ್ಲಿಕ್ಕೆ ಬೇಕಾಗಿ ನಾನು ಅವರ ಈಗಿನ ಆದಾಯ ಏನಿದೆ
ಇನ್ಕಮ್ ಏನಿದೆ ಇದನ್ನ ದ್ವಿಗುಣ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳುವಂತ ಭರವಸೆಯನ್ನ ಈ ಹಿಂದಿನ ಬಜೆಟ್ ನಲ್ಲಿ ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಇದು ಒಳ್ಳೆ ಪ್ರಯತ್ನ. ಅದಕ್ಕೆ ಪೂರಕವಾಗಿ ಇವತ್ತೇನು ಕಾರ್ಯಕ್ರಮ ಕೈಗೊಂಡಿದ್ದಾರೆ ಆ ಕಾರ್ಯಕ್ರಮ ಅದಕ್ಕೆ ಪೂರಕವಾಗಿ ಕೈಗೊಂಡಿದ್ದಾರೆ. ಮಾತ್ರ ಅಲ್ಲ, ಚುನಾವಣಾ ಪೂರ್ವದಲ್ಲಿ ಈ ಬಜೆಟ್ ಅವರ ಮ್ಯಾನಿಫೆಸ್ಟೋ ಏನಿದೆ, ಚುನಾವಣಾ ಪ್ರಣಾಳಿಕೆ ಏನಿದೆ, ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನೀವು ಈ ದೇಶದ ಜನ, ಈ ದೇಶದ ರೈತಾಪಿ ವರ್ಗ ಮತ ಕೊಟ್ಟದ್ದೇ ಆದ್ರೆ, ನಮ್ಗೆ ಅಧಿಕಾರವನ್ನ ಪ್ರಾಪ್ತಿ ಮಾಡಿ ಕೊಟ್ಟದ್ದೇ ಆದ್ರೆ ಈ ರೀತಿಯ ಶಾಸನವನ್ನ ನಾವು ತರ್ತೇವೆ ಅಂತ ಹೇಳಿದ್ದಾರೆ. ಮಾತ್ರ ಅಲ್ಲ, ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಅಂತ ತಗೊಳ್ಳಿ. ಈಗ ರಾಜಕೀಯ ಬೇಕಾಗಿ ಏನು ಮಾತಾಡಬಹುದು. ಅವರು ಕೂಡ ಹೇಳಿದ್ದೇನು ಅಂತ ಹೇಳಿದ್ರೆ, ನಮ್ಗೆ ನೀವು ಅಧಿಕಾರವನ್ನ ಕೊಟ್ಟಾಗ ನಾವು ಅದೇ ರೀತಿಯ ರಿಫಾರ್ಮ್ಸ್ ಅನ್ನ, ಸುಧಾರಣೆಯನ್ನ ನಾವು ತರ್ತೇವೆ ಅಂತ ಹೇಳುವಂತ ವಾಗ್ದಾನವನ್ನು ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಇದೇನು ಬಾಯಿ ಮಾತಿನಲ್ಲಿ ಹೇಳುವಂತದ್ದಲ್ಲ. ಅವರ ಇಲೆಕ್ಷನ್ ಮ್ಯಾನಿಫೆಸ್ಟೋ ನೋಡಿ, ಭಾರತೀಯ ಜನತಾ ಪಾರ್ಟಿಯ ಇಲೆಕ್ಷನ್ ಮ್ಯಾನಿಫೆಸ್ಟೋ ನೋಡಿ, ಇದರಲ್ಲಿ ಎಲ್ಲರಲ್ಲಿ ಕೂಡ ಅದನ್ನ ಅವ್ರು ತಂದಿದ್ದಾರೆ. ಆದ್ರೆ ಯಾವಾಗ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಜನ ವಿಶ್ವಾಸವನ್ನು ಕಳ್ಕೊಂಡು ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನು ಕೊಟ್ಟಾಗ, ನರೇಂದ್ರ ಮೋದಿ ಅಂತ ಒಬ್ಬ ಯೋಗ್ಯ ನಾಯಕತ್ವನ ಕೈಯಲ್ಲಿ ದೇಶವನ್ನು ಕೊಟ್ಟಾಗ, ಖಂಡಿತವಾಗಿ ಈ ರೈತಾಪಿ ಜನ ಏನಿದ್ದಾರೆ, ಸ್ವಾತಂತ್ರ್ಯದ ನಿಜವಾದ ಅರ್ಥ ಏನಿದೆ, ಅದು 148 ಜನ ಇರತಕ್ಕಂತ ರೈತರ ಕಣ್ಣೀರನ್ನು ಒರೆಸಂತ ಕೆಲಸ ಮಾಡ್ತಾರೆ ಇವರು ಅಂತ ಹೇಳುವಂತ ಒಂದು ನಂಬಿಕೆ ಇಟ್ಟು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಜನಗಳ ಆಶೋತ್ತರ ಏನಿದೆ ಅದಕ್ಕೆ ಪೂರಕವಾಗಿ ಈ ಬಿಲ್ ಅನ್ನು ಅವರು ಕೇಂದ್ರ ಸರ್ಕಾರ ಇವತ್ತು ತರಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕಾದ್ದು. ಹಾಗಾಗಿ ಪರಿವರ್ತನೆ ಅನ್ನತಕ್ಕಂಥದ್ದು ಜಗದ ನಿಯಮ. ಹಾಗಾಗಿ ಇದನ್ನ ಪರಿವರ್ತನೆ ಮಾಡದೇ ಇದ್ರೆ ನಾವು ಮುಂದಿನ ಈ ಏನು ಹಂತಗಳಲ್ಲಿ, ಮುಂದಿನ ಬದಲಾವಣೆಯ ಯುಗದಲ್ಲಿ ನಮಗೆ ರೈತನಿಗೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರೈತ ಕೂಡ ಈ ದೇಶದ ಬೆನ್ನೆಲುಬು ಅಂತ ಹೇಳೋದಕ್ಕೆ ಸಾಕ್ಷೀಕರಿಸ್ತಾ, ಅದನ್ನ ಪುಷ್ಟೀಕರಿಸ್ತಾ, ಅವನಿಗೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಈ ಮಸೂದೆ ಮಾಡಿದೆ. ನಿಮ್ಗೆಲ್ಲೋ ಒಂದ್ ಕಡೆಯಲ್ಲಿ ಎಲ್ಲೂ ಕೂಡ ಮಾರಬಹುದು ಅಂತ ಹೇಳಿದ್ರೆ, ಇಡೀ ಆತ ದೊಡ್ಡ ದೊಡ್ಡ ಕಂಪೆನಿಗಳೊಟ್ಟಿಗೆ ಟೈಅಪ್ ಮಾಡ್ಬೋದು, ಆತನ ಉತ್ಪನ್ನಗಳಿಗೆ ಮಾರ್ಕೆಟಿಂಗ್ ಮಾಡ್ಬೋದು, ಅಥವಾ ಅವರಿಗೆ ಕೊಟ್ಟು ಆ ಜಾಗವನ್ನು ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿದರೆ ಭವಿಷ್ಯದಲ್ಲಿ ಆತ ಆ ಕಂಪೆನಿಗಳ ಒಂದು ಅಡಿಯಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂದು ಆ ಬಗ್ಗೆ ಬರ್ತೇನೆ. ಒಬ್ಬರು ಯತೀನ್ ಬೆಂಗ್ರೆ ಅವರು ನಮ್ಗೆ. ನಮಸ್ಕಾರ ಯತೀನ್ ಅವರೇ, ಹೇಳಿ. ನಮಸ್ತೆ. ನಮಸ್ಕಾರ, ಹೇಳಿ, ಮಾತಾಡಿ ಯತೀನ್ ಅವರೇ. ಎರಡು ಅತಿಥಿಗಳಿಗೆ ನಮಸ್ಕಾರ. ನಮಸ್ಕಾರ ಸರ್, ನಾನು ಒಂದು ನಿಮ್ಮ ಹತ್ರ ಒಂದು ಕಳಕಳಿಯ ವಿನಂತಿ. ನಾವು ಮೀನುಗಾರಿಕೆ ಮಾಡ್ತಿದ್ದೇವೆ. ಮೀನುಗಾರಿಕೆ ಅದು ಕೃಷಿಯ ಅಲ್ಲ, ಖಾಲಿ ರೈತರಿಗೆ ಮಾತ್ರ ಕೃಷಿಯ ಅಂತ ಅಂದ್ರೆ, ಇಷ್ಟು ವರ್ಷದಿಂದ ನಾವು ಈಗ ಸ್ವತಂತ್ರ ಬಂದು 74 ವರ್ಷ ಆಯ್ತು ಅಂತ ಹೇಳ್ತಾರೆ. ಈಗ ತನಕ ಅದನ್ನು ಅಗ್ರಿಕಲ್ಚರ್ ಆಗಿ ಮಾಡ್ಲಿಲ್ಲ. ಖಾಲಿ ರೈತರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ನಾವು ಮೀನುಗಾರರು ರೈತರಲ್ಲ ಸರ್, ಅದರ ಬಗ್ಗೆ ಒಂದು ಮಾತಾಡಿ ಸರ್. ಬೆಂಗ್ರೆ ಅವರೇ, ಈಗ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಕಾನೂನಲ್ಲಿ ಮತ್ಸ್ಯವನ್ನು ಉದ್ದಿಮೆ ಅಂತ ಹೇಳಿ ಬಹುಶಃ ಪರಿಗಣಿಸಿದ್ದಾರೆ ಅಂತ ನನ್ನ ತಿಳುವಳಿಕೆ. ಅದು ಕೃಷಿಯಲ್ಲಿ ನೋಟಿಫೈಡ್ ಕಮಾಡಿಟೀಸ್ ಏನಿದೆ, ಅಧಿಸೂಚಿತ ಕೃಷಿ ಉತ್ಪನ್ನಗಳು ಅಂತ ಏನಿದೆ, ಅದರ ಅಡಿಯಲ್ಲಿ ಮೀನುಗಾರಿಕೆ ಬರ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋರಾಟ ಮಾಡಿ, ನೀವೇನು ಅಪೇಕ್ಷೆ ಪಟ್ಟಿದ್ದೀರಿ ಅದು ಕೃಷಿಯಾಗಿ ಬರಬೇಕೋ ಅಥವಾ ಉದ್ದಿಮೆಯಾಗಿ ಬರಬೇಕೋ ಅಂತ ಹೇಳುವಂಥದ್ದನ್ನ ಸ್ಪಷ್ಟೀಕರಣವನ್ನು ನಮ್ಮ ಜನಪ್ರಿಯ ಸರ್ಕಾರಗಳು ಮಾಡಬೇಕಷ್ಟೇ. ಹಾಗಾಗಿ ತಾವೇನು ಬಯಸ್ತೀರಿ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಕೃಷಿಗೆ ಬಂದರೆ ಏನು ಪ್ರಯೋಜನ ಸಿಗ್ತದೆ, ಉದ್ದಿಮೆಯಲ್ಲಿದ್ರೆ ಏನು ನಷ್ಟ ಆಗ್ತದೆ ಅಂತ ಹೇಳುವಂಥದ್ದು ನನಗೂ ಅಷ್ಟು ಪರಿಕಲ್ಪನೆ ಇಲ್ಲ. ಆದರೆ ಆಸ್ ಆನ್ ಟುಡೇ, ಇವತ್ತಿನ ದಿನಗಳಲ್ಲಿರತಕ್ಕಂಥ ಅಸ್ತಿತ್ವದಲ್ಲಿರುವಂಥ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಇದು ಮೀನುಗಾರಿಕೆ ಅನ್ನತಕ್ಕಂಥದ್ದು ಉದ್ದಿಮೆ. ಹೌದು, ಅಲ್ಲ, ಅವರ ಪ್ರಕಾರ ಹೀಗಿರ್ಬೋದು. ಅಂದರೆ ರೈತರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ, ಅಥವಾ ಪ್ರತಿಭಟನೆ, ಹೋರಾಟ, ಪ್ಯಾಕೇಜ್ಗಳಾಗತ್ತೆ. ನಮ್ಮ ಬಗ್ಗೆ ಬಂದಾಗ ಏನು ಆಗುದಿಲ್ಲ, ಯಾಕೆ ಸರ್ಕಾರಗಳು ಮೌನವಾಗಿದೆ. ರೈತರ ಶಕ್ತಿಗಿಂತಲೂ ಇವರ ಯಾರೋ ಮತ್ಸ್ಯೋದ್ಯಮದ ಶಕ್ತಿ ಇದೆ ಅಲ್ಲ, ಅದು ಇಡೀ ರಾಷ್ಟ್ರದಲ್ಲಿ ಶಕ್ತಿಯುತವಾಗಿದೆ. ಅವರಿಗೂ ಬೇಕಾದಂತ ಎಲ್ಲಾ ಫೆಸಿಲಿಟೀಸ್ ಗಳನ್ನು ಆಯಾಯ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಪ್ರತಿ ಸಂದರ್ಭದಲ್ಲಿ ಕೊಡ್ತಾ ಬಂದಿದೆ. ನಾವು ರೈತರನ್ನ ಹೇಗೆ ಅನ್ನದಾತ ಅಂತ ಹೇಳ್ತೇವೆ, ಮತ್ಸ್ಯೋದ್ಯಮ ಕೂಡ ಅನ್ನದಾತರೇ ನನಗೆ ಅನಿಸ್ತದೆ. ನಾವಂತೂ ಮೀನಿಲ್ಲದೆ ಬದುಕೋದಿಲ್ಲ ಅನ್ನೋ ರೀತಿ ಒಂದು ವಿಷಯ ಕಡೆ ನೋಡಿ, ಎಲ್ಲವೂ ಕೂಡ ಆಕರ್ಷಣೆ ಇರ್ತದೆ. ನೋಡಿ, ವಾಜಪೇಯಿ ಸರ್ಕಾರ ಕೇಂದ್ರದಲ್ಲಿ 13 ದಿನ ಇದ್ದಂಥ ಸಂದರ್ಭದಲ್ಲಿ ಮೊದಲ ದಿನ ಕ್ರೊಜೆಂಟಿಸ್ಗೆ ಅವಕಾಶ ಕೊಟ್ಟಿದ್ದು ವಿದ್ಯುತ್. ನಂತರ ಏನಾಯಿತು ಅನ್ನೋದು ನೋಡ್ಬೇಕು. ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 1902ರಲ್ಲಿ ಜಲವಿದ್ಯುತ್ತು ಪ್ರಾರಂಭ ಆಯಿತು. ಆಗ ಜಲವಿದ್ಯುತ್ತಿಗೆ 10 ಪೈಸೆ 15 ಪೈಸೆ ಖರ್ಚು ಬೀಳ್ತಾಯಿತ್ತು. ಈಗ ಬೇರೆ ಬೇರೆ ರೀತಿಯಲ್ಲಿ ಅದು ವಿದ್ಯುತ್ತು ಪ್ರಾರಂಭ ಆಗಿ ಕರ್ನಾಟಕದಲ್ಲಿ 90ಕ್ಕೂ ಹೆಚ್ಚು ವ್ಯವಸ್ಥೆ ಇದೆ, ಬೇರೆ ರಾಜ್ಯಕ್ಕೆ ಕೊಡುವಂಥ ವ್ಯವಸ್ಥೆ ಇದೆ.
ಈಗ ನೋಡಿ ಈ ರೀತಿಯಾಗಿ ವಿದ್ಯುತ್ತನ್ನು 2003 ಇದ್ದದನ್ನು 2020 ಖಾಸಗೀಕರಣ ಮಾಡಿದಾಗ ವಿದ್ಯುತ್ ಬೆಲೆ 7-8 ರೂಪಾಯಿ ಯೂನಿಟಿಗೆ ಆಗ್ತದೆ. ಮತ್ತು ಆ ಪ್ರಸರಣ ವಿಭಾಗಗಳಲ್ಲಿ ಉತ್ಪಾದನೆ ವಿಭಾಗಗಳಲ್ಲಿ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥ ಇದರಲ್ಲಿ ಈಗ ನಮ್ಮನ್ನು ನೋಡುವಾಗ ಏನು ಗೊತ್ತಾ ಅನುಕೂಲ ರೀತಿ ಮಾಡ್ತದೆ. ಆದರೆ ಅಂತಿಮವಾಗಿ ನಿಮ್ಮ ಇವರು ರಿಲಯನ್ಸ್ ಆಗಲಿ ಅದಾನಿ ಆಗಲಿ ಇವರೆಲ್ಲರೂ ಕೂಡ ಅವರ ಬಂಡವಾಳವನ್ನು ಹೆಚ್ಚು ಮಾಡ್ತಾರೆ. ನೀವು ಮೋದಿ ಬಗ್ಗೆ ಹೇಳುವಾಗ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಮೋದಿ ಅಧಿಕಾರಕ್ಕೆ ಬಂದ ನಂತರ ಅವರು ಎಷ್ಟು ಮಾತನ್ನು ಉಳಿಸಿದ್ದಾರೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇನೆ ಕೊಟ್ಟಿದ್ದಾರೆ, ಅದು ಬೇರೆ ಬೇರೆ ಹೇಳ್ಬೋದು. 15 ಲಕ್ಷ ವಿದೇಶದಿಂದ ತರ್ತೇನೆ, ಸ್ವಿಸ್ ಬ್ಯಾಂಕ್ ಉಳಿಸಿದ್ದಾರೆ. ಒಂದು ನಿಮಿಷ ಬೇಡ ಅದು ಬೇಡ, ಬೇರೆ ನಾನು ಒಂದು ವಿಷಯ ಎಲ್ಲ ಮಾತಾಡೋದು. ಆದ್ರೆ ಒಂದು ವಿಷಯ ಮಾತು ನೀವು ಹೇಳಿದ್ದು ಅವರು ಹೇಳುವಂತ ಈಗ ಹೇಳ್ಬೋದು ರೈತರನ್ನು ಸ್ವರ್ಗ ಆಗ ಅಧಿಕಾರಕ್ಕೆ ಬಂದ ನಂತರ ಇಡೀ ಅವರು ಬಂದ ನಂತರ ಯಾರ ಸಂಪತ್ತು ಹೆಚ್ಚಾಗಿದೆ ಈ ದೇಶದಲ್ಲಿ? ಅಂಬಾನಿದು ಸಂಪತ್ತು ಹೆಚ್ಚಾಗಿದೆ, ರಿಲಯನ್ಸ್ ಸಂಪತ್ತು ಹೆಚ್ಚಾಗಿದೆ, ಅದಾನಿ ಸಂಪತ್ತು ಹೆಚ್ಚಾಗಿದೆ. ಆದ್ರೆ ಈ ದೇಶ ನಿರುದ್ಯೋಗಗಳ ಬಗ್ಗೆ, ರೈತರ ಬಗ್ಗೆ, ಇವತ್ತು ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಭೂಮಿಯನ್ನ ಕಾರ್ಪೊರೇಟ್ ಸಂಸ್ಥೆಗೆ ಕೊಡೋದು ಲಾಭ ಆಗೋದಾ, ನಮ್ಮ ವಿದ್ಯುತ್ ಅನ್ನ ಖಾಸಗೀಕರಣ ಕೊಡೋ ಲಾಭ ಆಗೋದಾ? ಜನರಿಗೆ ತಪ್ಪು ಮಾಹಿತಿಯನ್ನು ಹೋಗ್ಲಿಕ್ಕೆ ಬಿಡಬಾರ್ದು. ನಾವು ಮಾಧ್ಯಮದ ಮುಖಾಂತರ ನಾವು ಶಾಸನ ತಂದಂತ ಕೇಂದ್ರ ಸರ್ಕಾರ ವೆರಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ ರೈತನಿಗೆ ಮುಕ್ತ ಅವಕಾಶ. ಮೊದಲು ರೈತ ಬೆಳೆದಂತ ಏನು ಕೃಷಿ ಉತ್ಪನ್ನಗಳಿತ್ತು ಅದು ನೇರವಾಗಿ ಅವನು APMC ಮಾರ್ಕೆಟ್ಗಳ ಮೂಲಕ ಮಾರಾಟ ಮಾಡಬೇಕು, ಒಂದು ರಿಸ್ಟ್ರಿಕ್ಷನ್ ಇತ್ತು, ಏನು ಅವನಿಗೆ ಒಂದು ಕಟ್ಟುಪಾಡಿತ್ತು. ಆ ಕಟ್ಟುಪಾಡನ್ನು ಇವತ್ತು ವಿಮುಕ್ತಗೊಳಿಸಿದ್ದಾರೆ. ರೈತ ತಾನು ಬೆಳೆದ ಬೆಲೆಯನ್ನು ಅವನಿಗೆ ಯೋಗ್ಯ ಬೆಲೆ ಮತ್ತು ಯೋಗ್ಯ ಮಾರ್ಕೆಟ್ ಎಲ್ಲಿ ಸಿಗ್ತದೆ, ಅವ್ರು ಆಲ್ ಇಂಡಿಯಾದಲ್ಲಿ ಕೂಡ ಮಾರಬಹುದು, ಅವನು ಈ ಟ್ರೇಡಿಂಗ್ ಮಾಡಬಹುದು, ಈ ನ್ಯಾಮ್ ಬರ್ಬೋದು. ಅವನಿಗೆ ಏನು ಹೇಳಿದ್ದಾರೆ, ಇವತ್ತು ರೈತ ನಾವು 25-30 ವರ್ಷಗಳ ಹಿಂದಿರುವಂತ ರೈತನ ಪರಿಸ್ಥಿತಿ ಬದುಕಲ್ಲ. ಇವತ್ತು ರೈತನ ಮಕ್ಕಳು, ರೈತರು ಅವರು ಕಂಪ್ಯೂಟರ್ ನಲ್ಲಿ, ಆನ್ಲೈನ್ ನಲ್ಲಿ ವ್ಯಾಪಾರ ವಿಭಾಗಗಳನ್ನ ಕುದುರಿಸುವಂತ ಮಟ್ಟಕ್ಕೆ ಬಂದಿದ್ದಾರೆ. ಅದನ್ನ ಅವರನ್ನ ಉಪಯೋಗ ಮಾಡಿಕೊಳ್ಬೇಕು. ಅವರು ಕೂಡ ಈ ದೇಶದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಹೇಳುವಂತ ಒಂದು ವಿಶಾಲ ದೃಷ್ಟಿಯನ್ನು ಇಟ್ಟುಕೊಂಡು ಈ ಮಸೂದೆಯನ್ನು ತಂದಾಗ ಆ ಮಸೂದೆಯನ್ನ ಅದರ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಳದೇನೆ ನಾವು ಅದನ್ನ ಒಂದು ಆತಂಕ ಏಕಪಕ್ಷವಾಗಿ ವಿರೋಧ ಮಾಡುವಂತ ಈಗ ಎಷ್ಟೋ ಸುಧಾರಣೆಗಳು ಬಂತು, ಈಗ ಲ್ಯಾಂಡ್ ರಿಫಾರ್ಮ್ಸ್ ಬಂತು. ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ ಒಂದು ಅಲ್ಲೋಲ ಕಲ್ಲೋಲ ಆಗ್ತದೆ ಅಂತ ಹೇಳಿ ಅದು ರೈತ ಪರವಾಗಿ ಬಂದಿರತ್ತಂತ ಲ್ಯಾಂಡ್ ರಿಫಾರ್ಮ್ಸ್ ಸುಧಾರಣಾ ಕಾನೂನು. ಆ ಬಗ್ಗೆ ಬರ್ತೇನೆ. ಸನತ್ ಕುಮಾರ್ ಅವರಿದ್ದಾರೆ ಮಂಗಳೂರಿನಿಂದ. ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ ಸನತ್ ಕುಮಾರ್ ಅವರೇ, ಮಾತಾಡಿ. ನಮಸ್ತೆ, ಹೇಳಿ. ನಾನೀಗ ಕೇಳ್ತಾ ಇರೋದು, ಮೋದಿಜಿಯವರ ಸರ್ಕಾರ ಈ ಬಿಲ್ಗಳನ್ನು ಪಾಸ್ ಮಾಡಿದೆ ಅಂತ. ಹೌದು ಹೌದು, ಯಾದವ್ ಶೆಟ್ಟರ್ದು ಪರಿಚಯ ಇದೆ, ಹೆಗ್ಡೆ ಅವರದ್ದು ಪರಿಚಯ ಇದೆ ನನಗೆ. ಓಕೆ, ಒಳ್ಳೆ ವಿಷಯ. ನಾನ್ ಕೇಳ್ತಾ ಇರೋದು, ಮೋದಿ ಸರ್ಕಾರ ಪಾಸ್ ಮಾಡಿದಂತ ಬಿಲ್ಲಿನಲ್ಲಿ ಯಾದವ್ ಶೆಟ್ಟರ್ ಕೇಳೋದು, ಎಲ್ಲಿದೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ರೈತರೇ ಕಡ್ಡಾಯ ಮಾಡ್ಬೇಕು ಎನ್ನುವಂಥದ್ದು ಎಲ್ಲಿಯಾದ್ರೂ ಇದೆಯಾ ಜಮೀನನ್ನ? ಒಂದು. ಎರಡನೇದಾಗಿ APMC ಯಲ್ಲಿ ಏನಾಗ್ತದೆ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ನಾನು ಒಬ್ಬ ಅಡಿಕೆ ಬೆಳೆಗಾರ, ನಾನೊಬ್ಬ ಸಣ್ಣ ರೈತ. ಎಲ್ಲರಿಗೆ APMC ಕೊಂಡೋಗಿ ಬೆಳೆದ್ರೆ ಅಲ್ಲಿ ಪುನಃ ಟ್ಯಾಕ್ಸ್ ಅದು ಇದನ್ನು ಮಾಡ್ತಿದ್ರು. ಈಗ ಮುಕ್ತವಾಗಿ ನಾವು ಎಲ್ಲಿ ಬೇಕಾದ್ರೆ ಕೊಂಡೋಗ್ಬಹುದಲ್ವಾ? ನಾವು ಎಲ್ಲಿ ಬೇಕಾದ್ರೆ ಮಾರಾಟ ಮಾಡಬಹುದು. ಇದು ನಮ್ಗೆ ಮುಕ್ತ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ. ಆಗ ಒಂದು ಮಾತು ಕೃಷ್ಣ ಹೆಗಡೆ ಅವರು ಹೇಳಿದ್ರು, ರೈತ ಬೆಳೆದ ಬೆಳೆಗೆ ರೈತ ಯಾವಾಗ ತಾನೇ ಸ್ವಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾನ ಆಗ ರೈತ ಉದ್ಧಾರ ಆಗ್ತಾನೆ. ಒಂದು ಸಣ್ಣ ಮುಳ್ಳಾಣಿ ಒಬ್ಬ ಇಂಡಸ್ಟ್ರಿ ಉತ್ಪತ್ತಿ ಮಾಡಿದ್ರು, ಆ ಮುಳ್ಳಾಣಿಗೆ ಅವ ರೇಟ್ ಕಟ್ತಾನೆ ಉತ್ಪತ್ತಿ ಮಾಡಿದವ. ಇಡೀ ಮನುಷ್ಯನ ಜೀವನಕ್ಕೆ ಬೇಕಾದಂತ ಅನ್ನದಾತ ರೈತನ ಉತ್ಪತ್ತಿ ಮಾಡಿದ್ದಕ್ಕೆ ಯಾರೋ ರೇಟ್ ಕಟ್ಟುವುದು, ಇದು ಯಾವ ನ್ಯಾಯ ಹೇಳಿ? ನೋಡಿ, ನಮಗೂ ಒಂದು ಅವಕಾಶ, ಮುಖ್ಯವಾದ ಅವಕಾಶವನ್ನು ಈ ಸರ್ಕಾರ ಕೊಟ್ಟಿದೆ, ಅದಕ್ಕೆ ಯಾಕೆ ತಾವು ವಿರೋಧ ಮಾಡ್ತೀರಿ? ಯಾದವ್ ಶೆಟ್ಟರ್ ಯಾಕಂದ್ರೆ ಅಧಿಕಾರ ಬರುವಾಗ ನೀವು ಕೂಡ ಇದೇ ಮಾಡುವುದು. ನೋಡಿ ನೋಡಿ ನೋಡಿ, ಸರ್ಕಾರ ಬರುವಾಗ ಕೆಲವು ಯೋಜನೆಗಳನ್ನು ನಾವು ವಿರೋಧಿಸಿದ್ದು ಹೌದು, ಬಿಜೆಪಿ ಅವರು ವಿರೋಧಿಸಿದ್ದಾರೆ, ಜನರು ವಿರೋಧಿಸಿದ್ದಾರೆ. ಅಲ್ಲ ಅಲ್ಲ, ನಾನು ಅದನ್ನು ನೀವು ಸಮರ್ಥಿಸಿದ್ದೀರಿ. ಯಾವಾಗಲೂ ರೈತರ ಪರ ರೈತರ ಬಗ್ಗೆ ಮಾತಾಡುವಾಗ ನೀವು ಒಂದು ಸೈಡ್ ಅಲ್ಲಿ ಮಾತಾಡಬಾರ್ದು. ಜನಪರವಾಗಿ, ನೇರವಾಗಿ, ಒಂದು ಯಾವುದೇ ಪಕ್ಷಾತೀತವಾಗಿ ಜನರ ಅಭಿವೃದ್ಧಿಗಾಗಿ ಮಾತಾಡಿ. ಅದಕ್ಕೆ ನಮ್ಮ ಸ್ವಾಗತ ಇದೆ. ನೋಡಿ, ಇಷ್ಟು ಮಾತ್ರ ಹೇಳ್ತೇನೆ ನಾನು. ಅದರೊಂದಿಗೆ ಲೋಪದೋಷಗಳಿವೆ, ಇಲ್ಲ ಅಂತ ಹೇಳುದಿಲ್ಲ. ಪ್ರಧಾನಿಯವರ ಒಂದು ಭಾರಿ ಕನಸಿನ ಕೂಸಾಗಿತ್ತು ಹವಾಮಾನ ಆಧಾರಿತ ಬೆಳೆ ವಿಮೆ.
ಅದರಲ್ಲಿ ನಮಗೆ ವ್ಯತ್ಯಾಸ ಆಗಿದೆ. ಯಾರಿಂದ ಆದದ್ದು? ಕೇಂದ್ರ ಸರ್ಕಾರದಿಂದಲ್ಲ, ಇಲ್ಲೇ ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆ ಹಾಗೂ ಕೆಲವು ಬ್ಯಾಂಕಿನವರಿಂದ ಹಾಗೂ ಇನ್ಸೂರೆನ್ಸ್ ಕಂಪನಿಯವರಿಂದ ಕೆಲವರಿಗೆ ಮೋಸ ಇದೆ. ಆ ಬಗ್ಗೆ ನಾನು ಈಗಲೂ ಹೋರಾಟ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಏನಾದ್ರೂ ತಪ್ಪು ಇರ್ತದಲ್ವಾ? 100ಕ್ಕೆ 100 ಯಾವುದು ಸರಿಯಾಗುವುದಿಲ್ಲ. ಅದನ್ನು ಸರಿ ಮಾಡಿಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಸರ್ಕಾರಗಳು ಮಾಡಬೇಕು. ನೋಡಿ, ಒಬ್ಬರು ಸಾಮಾನ್ಯ ರೈತರಾಗಿ ಅವರು ಎಷ್ಟು ಫಸಲ್ ಬಿಮಾ ಯೋಜನೆ ಅಂತಂದ್ರು, ರೈತರಿಗೆ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಅವರು ಅಕೌಂಟ್ಗೆ ತರಕಂತ ಸಬ್ಸಿಡಿ ವ್ಯವಸ್ಥೆಗಳನ್ನ ಮಾಡಿದ್ರು. ಇದು ಈ ಹಿಂದೆ ಯಾಕೆ ಮಾಡಲಿಲ್ಲ? ಎಲ್ಲ ಸೋರಿಕೆ ಆಗ್ತಿತ್ತು, ಮಧ್ಯವರ್ತಿಗಳಿಂದ ರೈತ ನುಣುಚಿ ಹೋಗಿದ್ದ. ಇದನ್ನೆಲ್ಲ ಸಬಲೀಕರಣ ಮಾಡಬೇಕು ಅಂತ ಹಂತ ಹಂತವಾಗಿ ಈ ಸರ್ಕಾರ ಪ್ರಯತ್ನ ಮಾಡ್ತಿರುವಾಗ ಇಲ್ಲಿ ಲೋಪದೋಷ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲೋಪದೋಷಗಳು ಇದ್ದದ್ದೇ. ಆದ್ರೆ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಲೋಪದೋಷಗಳನ್ನ ಮುಂದೆ ತೊಂದರೆ ಆದಾಗ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಕ್ಲಿಯರ್ ಕಟ್ ನೋಡಿ, ಕೃಷ್ಣರಾಜ ಹೆಗಡೆ ಅವರು ಪ್ರಾರಂಭದಲ್ಲಿ ಹೇಳಿದ ಒಂದು ಮಾತನ್ನು ನಾನು ಒಪ್ಪುತ್ತೇನೆ. ಏನಂತ ಹೇಳಿದ್ರೆ, ಈ ದೇಶದ ಕೈಗಾರಿಕದ ಮೇಲೆ ಒಂದು ಸೂಜಿ ಮಾಡಿದ್ರು ಅವ್ರ ಬೆಲೆ ಕಟ್ಟುವ ಹಕ್ಕು ಅವರಿಗೆ ಇದೆ. ಆದರೆ ರೈತರು ಉತ್ಪಾದನೆ ಮಾಡಿದ ಸೊತ್ತು ಅವರಿಗೆ ಯಾವುದೇ ಬೆಲೆ ಅಧಿಕಾರ ಇಲ್ಲ. ಅದು ಈಗಲೂ ಬಂದಿಲ್ಲ ಯಾವುದೇ ಅದು ಬರುದು ಅವರ ಬೆಲೆ ನಿಗದಿ ಮಾಡುವುದಲ್ಲ ಇದರಲ್ಲೂ ಕೂಡ. ಆದರೆ ನಾನು ಹೇಳುವಂಥದ್ದು ಇದರಲ್ಲಿ ಅದು ಬಹಳ ಕ್ಲಿಯರ್ ಕಟ್. ವಿದ್ಯುತ್ ತಿದ್ದುಪಡಿ ಕಾಯ್ದೆ ಆಗಲಿ, ಭೂ ಸುಧಾರಣೆ ಕಾಯ್ದೆ ಆಗಲಿ, APMC ತಿದ್ದುಪಡಿ ಆಗಲಿ, ಬೀಜ ಕಾಯ್ದೆ ಆಗಲಿ, ಇದು ಒಂದಕ್ಕೊಂದು ಅಂತರ್ಗತ ಸಂಬಂಧ ಇದೆ. ಅಂತರ್ಗತ ಸಂಬಂಧ ಏನಂತ ಒಂದು ನಿಮಿಷ ಪೂರ್ತಿ ಮಾಡ್ತೇನೆ. ಅಂತರ್ಗತ ಯಾಕೆ ಸಂಬಂಧ ಇದೆ ಅಂತ ಹೇಳಿದ್ರೆ, ಅಲ್ಲಿ ವಿದ್ಯುತ್ತನ್ನ ಖಾಸಗೀಕರಣ ಮಾಡಿದಾಗ ಯಾರಿಗೆ ಲಾಭ ಆಗ್ತದೆ? ಅದನ್ನು ನಮ್ಮ ಇಂದಿನ ಅದೆಷ್ಟು ಕಂಪನಿಗಳು, ಈ ಇಂಡಿಯಾದಲ್ಲಿ ಬಹಳಷ್ಟು ಕಂಪನಿಗಳು ವಿದ್ಯುತ್ ಖಾಸಗೀಕರಣ ಮಾಡಿದ್ದು ಯಾರು? ಅವರು ಎಷ್ಟು ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ, ಎಷ್ಟು ನೋಡಿ ಇದು ಸಂಬಂಧ ಇದೆ. ಇದೇ ಸಂದರ್ಭದಲ್ಲಿ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದರ ಅಪಾಯ ಗೊತ್ತಾಗ್ತದೆ. ಒಂದು. ಎರಡನೇದು ಭೂ ಸುಧಾರಣೆ ಅಂತ ಹೇಳ್ತಾರೆ. ನನಗೆ ಎದೆ ತಟ್ಟಿ ಹೇಳ್ತೇನೆ, ಈ ದಕ್ಷಿಣ ಕನ್ನಡ ಜಿಲ್ಲೆ ಅನುಭವದಲ್ಲಿ ಕೆಂಬಾವಟದ ನೇತೃತ್ವದಲ್ಲಿ ನಡೆದ ಭೂ ಸುಧಾರಣೆ ಕಂಡಂತ ಒಂದು ಚಳವಳಿ ಇದೆ ನೋಡಿ. ಅದು ಭೂಮಿ ಕೊಡಬೇಕಂತ, ಉಳುವವನಿಗೆ ಕೊಡಬೇಕಂತ. ಇದ್ರೆ ಇವತ್ತೇನಾಗಿದೆ, ಯಡಿಯೂರಪ್ಪನವರ ಶಿಕಾರಿಪುರದಿಂದ ಬೆಂಗಳೂರಿನವರಿಗೆ 18,000 ಕೇಸುಗಳಿವೆ. ಯಾಕೆ? ಒಂದು ಭೂಮಿ ಉಳಿಬೇಕು, ಕೃಷಿ ಉಳಿಬೇಕು. ಆ ಕೇಸುಗಳು ಯಾರಿಗೆ ಆದದ್ದು? ಕಂಪನಿಗಳಿಗೆ ಮತ್ತು ಬಡ ರೈತನಿಗೆ ಆದದ್ದು. ಮತ್ತೆ ಕೊಡಿ, ನೀವು ಪೂರ್ತಿ ಹೇಳಿ ಯಾರಿಗೆ ಆದದ್ದು? ಈ ಕಾನೂನು ಬಂದಾಗ ಯಾರಿಗೆ ಲಾಭ ಆಗ್ತದೆ? ಒಂದು ಇಡೀ ದೇಶದಲ್ಲಿ ಭೂ ಸುಧಾರಣೆ ಕಾನೂನು ಬಂದದ್ದು ಕೇರಳದಕ್ಕೆ ಪ್ರಭಾವಕ್ಕೆ ಒಳಗಬಾರ್ದು. ಇಲ್ಲಿನ ಎಡಪಕ್ಷ ಅದು ಕಕ್ಕೆಲಾರಿಯಲ್ಲಿ ಕೃಷ್ಣ ಶೆಟ್ಟಿ ಇರಲಿ, MH ಕೃಷ್ಣಪಳ್ಳಿ ಇವರ ನೇತೃತ್ವ ನಡೆದಂಥ ಹೋರಾಟದಲ್ಲಿ 1961ರಲ್ಲಿ ಭೂ ಸುಧಾರಣಾ ಕಾಯ್ದೆ ಕಾನೂನು ಜಾರಿ ಬಂತು. ಆ 1900 ಕಾಯ್ದೆಯಲ್ಲಿ ಸೆಕ್ಷನ್ 79 ಏನು ಹೇಳ್ತದೆ, ಸೆಕ್ಷನ್ 79B ಏನು ಹೇಳ್ತದೆ, C ಏನು ಹೇಳ್ತದೆ, ಅದು ಹೃದಯವಿತ್ತದು ಭೂ ಸುಧಾರಣೆ ಕಾಯ್ದೆಯಲ್ಲಿ. ಅದನ್ನೇ ಕಿತ್ತು ಹಾಕಿದ್ರು. ಕಿತ್ತು ಹಾಕಿ ಒಂದು ನಿಮಿಷ ಕೇಳಿ, ಈ ಭೂ ಸುಧಾರಣೆ ಕಾಯ್ದೆಯ ಮುಖಾಂತರ ಈ ಹಿಂದೆ ಬೇರೆ ಬೇರೆ ಇದರಲ್ಲಿ ಕಂಪನಿಗಳು ಎಷ್ಟು ರೈತರ ಭೂಮಿಯನ್ನು ಕಿತ್ತುಕೊಂಡಿದೆ, ಎಷ್ಟು ರೈತರು ಕೃಷಿಯಾಗಿ ಕೃಷಿ ಕಾರ್ಮಿಕರಾಗಿದ್ದಾರೆ. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ತಂದಿರತಕ್ಕಂತ ಮಸೂದೆ ಬಗ್ಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಲೇಬೇಕು ಅಂತ ಇಲ್ಲ ಅಂತ ಸ್ಪಷ್ಟೀಕರಣ ನೋಡಿ. ಕಾರ್ಪೊರೇಟ್ ಇದಕ್ಕೇನು ಕಂಪನಿಗಳಿಗೆ ಅವರ ಜೊತೆ ಅವನು ಫಾರ್ಮಿಂಗ್ ಏನ್ ಮಾಡ್ಬೇಕು, ಕೋಆಪರೇಟಿವ್ ಫಾರ್ಮಿಂಗ್ ಅನ್ನೋನು ಮಾಡ್ಕೊಳ್ಳಿಕ್ಕೆ ಒಪ್ಪಂದ ಮಾಡ್ಕೊಳ್ಬೇಕು, ಬಲವಂತ ಇಲ್ಲ. ಯಾರೊಬ್ರು ರೈತರಿಗೆ ಹೇಳಿದ್ರಿ, ಹಿಂದೆ ಮಾತಾಡಿದವರು ರೈತ ಮಿತ್ರರೊಬ್ರು ಹೇಳಿದ್ರು, ನಮ್ಮ ತೋಟದಲ್ಲಿ ಬೆರೆಯತಕ್ಕಂತ ಮಾವಿನ ಹಣ್ಣನ್ನು ನಾನೇ ಕೊಯ್ದು ನಾನೇ ಮಾರ್ಕೆಟಿಗೆ ಕೊಂಡೋಗಿ ಮಾರ್ಲಿಕ್ಕೆ ನನ್ನ ಹತ್ರ ಶಕ್ತಿ ಇಲ್ಲ, ಅದಕ್ಕೆ ಬೇಕಾದಂತ ಸಮಯವೂ ನನ್ನ ಹತ್ರ ಇಲ್ಲ. ದಟ್ ಇಸ್ ಕಾಲ್ಡ್ ಕೋಆಪರೇಟಿವ್ ಫಾರ್ಮಿಂಗ್ ಸೆಕ್ಟರ್. ಅವ್ರು ಏನ್ ಮಾಡ್ತಾರೆ, ಒಬ್ರು ಯಾರನ್ನ ಅವರ ಸ್ನೇಹಿತರನ್ನ ಕರೆದು 2-3 ಜನ ಕರೆದು ಅದಕ್ಕೆ ಬೆಲೆ ನಿಗದಿ ಮಾಡಪ್ಪ, ನೀನೇ ಕೊಯ್ದು ಒಳ್ಳೆ ಸಿಕ್ಕಿದ ಕಡೆ ಅವ್ರು ಕೊಡ್ತಾರೆ. ಈ ರೀತಿಯ ಅದನ್ನ ಅವ್ರು ಕೊಡ್ಬೇಕು ಅಂತ ಅವನಿಗೆ ಕೊಡ್ಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಮುಂದೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ಟೊಮೆಟೊ ಬೆಳೆಯತಕ್ಕಂತ ಒಬ್ಬ ರೈತ ಏನಿದ್ದಾನೆ, ಆ ಟೊಮೆಟೊ ಬೆಳೆಯತಕ್ಕಂತ ರೈತನಿಗೆ ಅವನು ಅದನ್ನ ಕೊಯ್ಲೋತ್ತರವಾಗಿ ಅದನ್ನ ಕೊಯ್ಲು ಮಾಡುವ ಪೂರ್ವದಲ್ಲಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕೆಚಪ್ ಕಂಪನಿಯವ್ರು ಇರ್ಬೋದು, ಟೊಮೆಟೊದಲ್ಲಿ ಬೇಕಾದಂತ ಏನು ಎಸೆನ್ಸ್ ಎಲ್ಲ ಮಾಡ್ತಾರಲ್ಲ, ಆ ಕಂಪನಿಯವ್ರು ಬಂದು ಟೊಮೆಟೊ ಬೆಳೆಯಪ್ಪ, ನೀನು ಟೊಮೆಟೊ ಬೆಳೆದಾಗ ನಾನು ಅದು ಮಾಗಿದಾಗ ಹಣ್ಣಾದಾಗ ಕೊಯ್ಲಿಗೆ ಬಂದಾಗ ನಾನು ಅದಕ್ಕೆ ಬೇಕು ಇಂಥ ರೇಟ್ ಅನ್ನು ಕೊಡ್ತೇನೆ ಅಂತ ಹೇಳಿ ಅವನೊಟ್ಟಿಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ತೇನೆ. ಪ್ಲಸ್ ರೈತನಿಗೆ ನಾನೊಬ್ಬ ಸಾಮಾನ್ಯ ರೈತನಾಗಿ, ನಾನು ಒಬ್ಬ ಸ್ವಲ್ಪ ಸಾಮಾನ್ಯ ರೈತ, ಸಣ್ಣ ರೈತ, ನಾನು ನನ್ನ ಸಮಸ್ಯೆಗಳನ್ನು ನಾನು ಹೇಳಲಿಕ್ಕೆ ಇಲ್ಲಿ ಅವಕಾಶ ಇದೆ ನನಗೂ. ಹಾಗಾಗಿ ನಾನು ನನ್ನ ಅನುಭವವನ್ನು ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ನಮ್ಮ ತೋಟದಲ್ಲಿ ಬೆಳೆಯತಕ್ಕಂತ ಈ
ಏನು ಕೃಷಿ ಉತ್ಪನ್ನಗಳಿದ್ದಾವೆ, ಇದನ್ನು ನಾವೇ ನೇರವಾಗಿ ಇವತ್ತಿನ ಲೇಬರ್ ಪ್ರಾಬ್ಲಮ್, ಇವತ್ತಿನ ಎಲ್ಲಾ ಸಮಸ್ಯೆಗಳ ನಡುವಿನಲ್ಲಿ ನಾವು ರೈತರು ಇವತ್ತು ನಲಗಿಕೊಂಡು ಸಿಕ್ಕಾಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ರೈತನಲ್ಲಿ ಬಂದು ನನಗೆ ಕೊಯ್ಲು ಆಗುವ ಪೂರ್ವದಲ್ಲಿ ಈ ರೇಟಿಗೆ ಕೊಡು, ನಾಳೆ ರೇಟ್ ಇದು ಮಾರ್ಕೆಟ್ ನಲ್ಲಿ ರೇಟ್ ಜಾಸ್ತಿ ಆಗ್ಬಹುದು, ಕಮ್ಮಿ ಆಗ್ಬಹುದು, ನಾನು ಈ ರೇಟಿಗೆ ಒಪ್ಪಂದ ಮಾಡ್ತೇನೆ, ರೈತನಿಗೆ ಆಗೋದಿಲ್ಲ. ನನ್ಗೆ ಎಷ್ಟೇ ಇದ್ರೆ ಕೊಡಬಹುದು, ಇಷ್ಟೇ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸ್ವಾಮಿ ನಾನು ಕೊಡೋದಿಲ್ಲ, ನಾನೇ ಕೊಯ್ಲು ಮಾಡ್ತೇನೆ, ನಾನೇ ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತೇನೆ ಅಂತ ಹೇಳ್ಬಹುದು. ಎರಡನೇ ವಿಚಾರ, ಇಲ್ಲಿ APMC ಅನ್ನ ಇಲ್ಲಿ ಕೂಡ APMC ಗೆ ತರಬೇಡಿ ಅಂತ ಹೇಳಿ ಯಾವ ಕಾನೂನು ಕೂಡ ಹೇಳಿಲ್ಲ. APMC ಗೆ ಕೂಡ ಕೊಡಬಹುದು ನೀವು. APMC ಅಲ್ಲಿ ನಿಮ್ಗೆ ಅಲ್ಲಿ ಬೇಕಾದಂತ ಸವಲತ್ತಿಲ್ಲ. ಅವರು ನಮ್ಮ ಸನತ್ ಕುಮಾರ್ ರಾಯ್ಗಳೊಂದು ಮಾತು ಹೇಳಿದ್ರು, APMC ಅಲ್ಲಿ ಕೂಡ ಸರಿಯಾ ಹೌದು, ಎಲ್ಲಾ APMC-ಗಳಲ್ಲೆಲ್ಲ ಸರ್ಕಾರದ ಎಲ್ಲಾ ವ್ಯವಸ್ಥೆಗಳಲ್ಲಿ ಕೂಡ ಲೋಪದೇಶ ಇದ್ದದ್ದು ಸ್ವಾಭಾವಿಕವೇ. ನೆಗಡಿಯಾಗಿದೆ ಅಂತ ಹೇಳಿದ ಕೂಡಲೇ ಮೂಗ್ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ವ್ಯತ್ಯಾಸಗಳು ಎಲ್ಲಿ ಆಗಿದ್ದಾವೆ ಅದನ್ನ ನಾವು ನಮ್ಮ ಶಾಸಕರಿಗೋ ಮಂತ್ರಿಗಳಿಗೋ ಸರ್ಕಾರಕ್ಕೂ ಎಚ್ಚರಿಕೆ ಮಾಡಿ ಆ ಲೋಪದೋಷಗಳನ್ನ ಕಡಿವಾಣ ಹಾಕಿ ಸುಸ್ಥಿತಿಯಲ್ಲಿ ಈ ರಾಜ್ಯವನ್ನು ನಡೆಸಲಿಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಬೇಕಂತ ಜವಾಬ್ದಾರಿ ಎಲ್ಲಾ ವರ್ಗದವರಿಗಿದೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ಪುಟ್ಟ ಬ್ರೇಕ್ ಅನ್ನು ತೆಗೆದುಕೊಂಡ ಬಳಿಕ ಜನದೊಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ವಿರಾಮದ ಬಳಿಕ ಇವತ್ತು ಮೋದಿ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಮಂಡಿಯಲ್ಲಿ ಮಾರುತ್ತಿದ್ದಂಥ ರೈತನಿಗೆ ಕಡಿಮೆ ಬೆಲೆ ಸಿಗುತ್ತಿದ್ದಂಥ ಈ ಸಮಯದಲ್ಲಿ ಎಲ್ಲಿಯೂ ಬೇಕಾದರೂ ಮಾರಬಹುದು ಎನ್ನುವಂಥ ಅವಕಾಶ ಬಂದ ನಂತರ ಮಂಡಿಯಲ್ಲೂ ಅವನಿಗೆ ಒಳ್ಳೆ ರೇಟನ್ನು ಕೊಡ್ತಾ ಇದ್ದಾರೆ ಮಂಡಿಯವರು. ಮುಂಚೆ ಅವರು ಕಡಿಮೆ ಕೊಡ್ತಾ ಇದ್ರು, ಅವನು ಎಲ್ಲಿ ಹೋಗ್ಲಿಕ್ಕೆ ನಮ್ಮ ಹತ್ರನೇ ಬರಬೇಕು ಅಂತೇಳಿ. ಈಗ ಆತ ಎಲ್ಲೂ ಹೋಗ್ಬೋದು ಅಂತ ಆದ ನಂತರ ಮಂಡಿಯವರಿಗೆ ಕೂಡ ಅನಿಸ್ತಾ ಇದೆ ಕಡಿಮೆ ರೇಟ್ ಕೊಟ್ಟರೆ ಬರುವುದಿಲ್ಲ ಅಂತೇಳಿ. ಹಾಗಾದರೆ ನಿಜಕ್ಕೂ ರೈತನಿಗೆ ಲಾಭ ಆಗ್ಬೋದು. ಆವಾಗ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ.
ವಿಠಲ ಮಂಗಳೂರು ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರೆ ನಮ್ಮ ರೈತ ನಮ್ಮ ಬೆನ್ನೆಲುಬು ಹೇಳ್ತಾನೆ ಬರ್ತಾ ಇದ್ದೇವೆ, ಅಥವಾ ಆ ಬಗ್ಗೆ ಘೋಷಣೆಗಳು ಭಾಷಣಗಳು ಆಗ್ತವೆ. ಅದು ನಿಜಕ್ಕೆ ಅರ್ಥದಲ್ಲಿ ಇವತ್ತು ರೈತನಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದೆಯಾ ಎನ್ನುವ ಮಟ್ಟಿಗೆ ಒಂದು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ಕೃಷ್ಣ ಹೆಗಡೆ ಅವರೇ, ಪ್ರಶ್ನೆ ಇರೋದು ಮೋದಿಯವರೇ ಹೇಳಿದ ಪ್ರಕಾರ ಒಂದು ಮಂಡಿಗೆ ಒಬ್ಬ ರೈತ ಮುಂಚೆ ಇದ್ದಾಗ ಭಾಳ ಕಡಿಮೆ ರೇಟಿಗೆ ಮಾರಬೇಕಿತ್ತು, ಅವರು ಮಾತು ತೆಗೆದುಕೊಳ್ತಾ ಇದ್ರು, ಅವರದೇ ಒಂದು ಹಕ್ಕಿತ್ತು. ಈಗ ಎಲ್ಲೂ ಮಾರ್ಬೋದು ಅಂತ ಹೇಳಿದಾಗ ಆತ ಮಂಡಿಗೆ ಹೋದಾಗ ಕೂಡ ಅವನಿಗೆ ಒಳ್ಳೆ ರೇಟ್ ಸಿಗ್ತಾ ಉಂಟು. ಇದು ಒಳ್ಳೆ ಬೆಳವಣಿಗೆ ಅಲ್ವಾ ಈಗಾಗಲೇ ಅಂತೇಳಿ ರಾಜೇಶ್ ಅವರೊಬ್ಬರಿದ್ದಾರೆ ಲೈನಲ್ಲಿ, ಮಾತಾಡಿ ನಿಮ್ಮ ಹತ್ರ ಬರ್ತೀನಿ. ನಮಸ್ಕಾರ ರಾಜೇಶ್ ಅವರೇ. ಹಲೋ ಶನಿ ನಮಸ್ಕಾರ. ನಮಸ್ಕಾರ, ಹೇಳಿ ಮಾತಾಡಿ ಸರ್. ಅತಿಥಿ ಅವರಿಗೂ ನಮಸ್ಕಾರ. ನಮಸ್ಕಾರ. ಅದೇ ಇವತ್ತು ಕೆಲವು ನಿರ್ಧಾರಗಳನ್ನು ಇಟ್ಕೊಂಡು ಅದರ ಬಗ್ಗೆ ರೈತರ ಮಾಪ್ ಇತ್ತು ಇವತ್ತು. ಆ ಮಾಪ್ ಅಲ್ಲಿ ಬಹಳಷ್ಟು ಲೀಡರ್ಗಳು ಮಾತಾಡಿದ್ರು, ನಾನು ಕೇಳಿದೆ. ಅದರಲ್ಲಿ ಕೆಲವೆಲ್ಲ ಅವರ ಡಿಮಾಂಡ್ ಸರಿ, ಆದ್ರೆ ಕೆಲವು ಆ ಉದ್ರೇಕದ ವಿಚಾರದಲ್ಲಿ ಆ ಮಾತಾಡೋ ಬರದಲ್ಲಿ ಆ ಕೆಲವು ವರ್ಡ್ಗಳೆಲ್ಲ ಬಹಳ ಅನ್ಪಾರ್ಲಿಮೆಂಟರಿ ವರ್ಡ್ ಬಂದಾಗೆ ನನಗೆ ಕಂಡಿತ್ತು. ಅದು ಅದರಲ್ಲಿ ಎಷ್ಟು ಎಷ್ಟು ಅದು ಸ್ವೀಕಾರ ಮಾಡುವಂಥದ್ದು ಎಷ್ಟುಂಟ ಮಾಡದಿದ್ದಂತೆ ಅಂತ ಅವರ ಡಿಮಾಂಡ್, ಅವರ ಕಷ್ಟವನ್ನ ಅದಕ್ಕೆ ನಾವು ಸರ್ಕಾರ ಅವರಿಗೆ ಸಹಾಯ ಮಾಡಲೇಬೇಕು. ಯಾಕಂದ್ರೆ ಅವ್ರು ಬೆಳೆದ್ರೆ ಮಾತ್ರ ನಾವು ತಿನ್ಬೋದು, ಇಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ. ಆದ್ರೆ ಆ ತರದ ಒಂದು ಉದ್ರೇಕಕಾರಿ ಭಾಷಣ ಅದರಲ್ಲಿ ಬಾಯಿಂದ ತಪ್ಪು ಮಾತು ಬರಬಾರ್ದು ಅಂತ ನನ್ನೊಂದು ಅನಿಸಿಕೆ. ರೈತರ ಹೋರಾಟದಲ್ಲಿ ಸರಿ ಒಪ್ಪುವಂಥದ್ದು ದಮನ್ ಸರಿ, ಅವ್ರು ಕಷ್ಟ ಪಡ್ತಾರೆ, ಅವರಿಗೆ ಸರಿಯಾದ ಬೆಲೆ ಸಿಗುದಿಲ್ಲ. ಈಗ ಓಪನ್ ಮಾರ್ಕೆಟ್ ಮಾಡಿದ್ದಾರೆ ಅದರಲ್ಲಿ, ಅದರಿಂದ ಆ ಬಗ್ಗೆ ತಾವೊಂದು ಅಧಿಕಾರಿಗಳು ಒಂದು ಸರಿ ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಓಕೆ ಹೋರಾಟ ದಾರಿ ತಪ್ಪಬಾರ್ದು ಅಂತ ಹೇಳ್ತಾ ಇದ್ದೆ. ಧನ್ಯವಾದ ಕರೆ ಮಾಡಿದೆ. ಹೆಗ್ಡೆ ಅವರ ಪ್ರಶ್ನೆ ನಾನು ನಿಮ್ಮ ಹತ್ರ ಬರ್ತೇನೆ. ಹಾಗಾದ್ರೆ ರೈತನಿಗೆ ಎಲ್ಲೂ ಮಾರಬಹುದು ಅಂತ ಆದಾಗ ಮಂಡಿ ಕೂಡ ಒಳ್ಳೆ ರೇಟ್ ಸಿಗುವಂತ ಪರಿಸ್ಥಿತಿ ಬಂದಿದೆ, ಒಪ್ಕೊಳ್ತೀರಾ? ಈಗ ಕಾಂಪಿಟೇಷನ್ ಇದ್ದಾಗ ಹೌದು, ಇಷ್ಟ ತನಕ ಏನಕ್ಕೆ ಅಂತ ಹೇಳಿದ್ರೆ ಅವನಿಗೆ ಕಾಂಪಿಟೇಷನ್ ಇರಲಿಲ್ಲ. ಮೊನೋಪೊಲಿ. ಈಗ ಏನಕ್ಕೆ ಅಂತ ಅವನಿಗೆ ನಮ್ಮ APMC ಯಾರ್ಡ್ಗೆ ತರಬೇಕು, APMC ಯಾರ್ಡ್ಗಳಲ್ಲಿ ವ್ಯವಹಾರ ಆಗಬೇಕು. APMCಯಲ್ಲಿ ತಂದಾಗ ಅವನಿಗೆ APMCಯ ಕರ್ತವ್ಯ ಏನು, ನಮ್ಮ ಏನು ಅಂತೇಳಿ ಅವನ ಮೇಲೆ ಉಸ್ತುವಾರಿಗಳನ್ನ ನೋಡ್ಕೊಳ್ಳುವಂತ. ರೈತನ ಹಿತಕ್ಕೆ ಯಾವುದೇ ಧಕ್ಕೆ ಆಗಬಾರದು, ಅವನಿಗೆ ಸರಿಯಾದ ತೂಕ ಸಿಗಬೇಕು, ಸರಿಯಾದ ಬೆಲೆ ಸಿಗಬೇಕು, ಬೆಲೆಯಲ್ಲಿ ವಂಚನೆ ಆಗಬಾರದು. ಈ ರೀತಿ ಅವನಿಗೆ ಸವಲತ್ತು ಕೊಟ್ಟು ಟ್ರೇಡರ್ಸ್ ಶೋಷಣೆ ಮಾಡದ ಹಾಗೆ, ರೈತನನ್ನು ಯಾವುದೇ ಕಾರಣಕ್ಕೆ ಶೋಷಣೆ ಮಾಡದ ಹಾಗೆ ಅವನಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳೋ ಕಾನೂನಿತ್ತು. ನಾವೆಲ್ಲ ಹೇಳೋದು 1974 ಪೂರ್ವದಲ್ಲಿದ್ದಂತ ರೈತನ ಜೀವನದ ಪದ್ಧತಿಗೂ ಇವತ್ತಿನ ರೈತನ ಜೀವನ ಪದ್ಧತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಹೊತ್ತು ರೈತ ಹೌದು ಅವನಿಗೆ ವಿದ್ಯಾಭ್ಯಾಸ ಇರ್ಲಿಲ್ಲ, ಆ ರೈತನಿಗೆ ಏನು ಗೊತ್ತಿರ್ಲಿಲ್ಲ ಅಂತ. ಇವತ್ತು ರೈತ ಅವನು ಏನ್ ಮಾಡ್ಬೇಕು, ಮತ್ತೆ ಅವನಿಗೆಲ್ಲ ಮೊಬೈಲ್ ಇಟ್ಕೊಂಡು ಹೇಗೆ ಮಾಡ್ಬೇಕು, ಎಲ್ಲ ಟ್ರೇಡ್ ಹೇಗೆ ಮಾಡ್ಬೇಕು ಅಂತ ಹೇಳುವಂತ ಒಂದು ಆಲೋಚನೆ ಇವತ್ತು ರೈತ ಬೆಳೆದಿದ್ದಾನೆ. ರೈತನನ್ನು ಯಾವೇ ಶೋಷಣೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಈಗ. ಹಾಗಾಗಿ ರೈತ ಅವನ ಶಕ್ತಿಯುತನಾಗಿದ್ದಾನೆ. ಹಾಗಾಗಿ ರೈತನಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ಹೇಳುವಂತ ಒಂದೇ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಜಗತ್ತಿನಲ್ಲಿ ರೈತನಿಗೆ, ನಾನು ಒಂದು ಮಾತಾಗ್ಲೇ ಹೇಳಿದೆ, ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಅವರ ಪರಿಕಲ್ಪನೆ ಇತ್ತು ಏನು ಅಂತ ಹೇಳಿದ್ರೆ, ಬರೇ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಂತದ್ದಲ್ಲ, ಆ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯ 100ಕ್ಕೆ 100 ಜನ ಸಹ ಕಣ್ಣೀರಿನಿಂದ ಮುಕ್ತರಾಗಬೇಕು, ಯಾವುದೇ ರೀತಿಯಿಂದ ಹಿಂಸೆಗೊಳಪಡಬಾರದು ಅಂತ ಹೇಳುದು. ಅದನ್ನು ಮಾನದಂಡವಾಗಿಟ್ಟುಕೊಂಡು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇವತ್ತು 50% ಜನಸಂಖ್ಯೆ ಇರತಕ್ಕಂಥ ರೈತರ ಕಣ್ಣೀರು ಒರೆಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಲೋಪದೋಷಗಳಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಗೊಳ್ಳಬಾರದು ವ್ಯವಸ್ಥೆ ನಮ್ಮಲ್ಲಿ. ಪ್ರಶ್ನೆ ಹಾಗಿದ್ರೆ, ಒಬ್ಬ ರೈತ ತನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭ ಸರಿಯಾಗಿ ಬರದೇ ಇದ್ದಾಗ, ಅಥವಾ ಏನೋ ಒಂದು ಘಟನೆಗಳಾಗಿ ಅನ್ಸರ್ಟನ್, ನಮ್ಮ ಇಲ್ಲಿ ಕೃಷಿ ಇಷ್ಟೇ ಲಾಭ ಬರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಏನೋ ಆಗಿ ಮಳೆ ಬೆಳೆ ಅಥವಾ ನಾಶ ಆದಾಗ ಲಾಸ್ ಅನುಭವಿಸ್ತಾನೆ, ರೈತನ ಆತ್ಮಹತ್ಯೆಗಳು ತುಂಬ ಆಗುತ್ತೆ. ಈಗ ಆತ ಒಂದು ವೇಳೆ ಒಂದು ಕಂಪನಿಯೊಟ್ಟಿಗೆ ಟೈಅಪ್ ಮಾಡಿ ಆ ಭೂಮಿಯನ್ನು ಅವರು ಲಾಭ ಆಗಲಿ ನಷ್ಟ ಆಗಲಿ ನಾವು ತೆಗೆದುಕೊಳ್ತೇವೆ, ಮತ್ತು ಪ್ಲಸ್ ನಾವು ಕೂಡ ನಿಮಗೆ ಮೆಷಿನರಿಗಳಿಗೆ ಇನ್ವೆಸ್ಟ್ ಮಾಡ್ತೇವೆ, ನಾವು ಕೂಡ ನಿಮಗೆ ಹೈಲಿ ಟೆಕ್ನಾಲಜಿಗಳನ್ನು ಬಳಸುವ ವಿಧಾನವನ್ನು ಹೇಳಿಕೊಡ್ತೇವೆ ಎನ್ನುವಂಥ ಒಂದು ಅವಕಾಶಗಳು ಸಿಕ್ಕಿದಾಗ ಅದು ರೈತನಿಗೂ ಒಂದು ರೀತಿಯಲ್ಲಿ ಒಳ್ಳೆಯದು, ಆ ಕಂಪನಿಗಳಿಗೂ ಒಳ್ಳೆಯದು, ರೈತನಿಗೂ ಒಂದು ನೆಮ್ಮದಿ ಇರುತ್ತೆ, ಒಂದು ಸಮಾಧಾನ ಇರುತ್ತೆ, ಭರವಸೆ ಇರುತ್ತೆ. ಇದು ಒಳ್ಳೆಯದಂತ ಅನಿಸ್ತಾ ಇಲ್ವಾ? ನೋಡಿ, ನಮ್ಮ ದೇಶದಲ್ಲಿ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಏನು ಬಂತು, ಆನಂತರ ಗ್ಯಾಟ್ ಒಪ್ಪಂದ ಏನಾಯಿತು, ಆವತ್ತು ಈ ದೇಶದ ಎಡಪಕ್ಷ ರೈತಾಪಿ ಸಂಘಟನೆ ಭಾಳ ದೃಢವಾಗಿ ಇದು ಶ್ರೀಮಂತರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡ್ತದೆ, ಬಡವರನ್ನು ಇನ್ನಷ್ಟು ಬಡವರನ್ನಾಗಿ ಮಾಡ್ತಾ ಹೇಳಿದೆ. 30 ವರ್ಷದ ಈ ಒಂದು ಅವಧಿಯಲ್ಲಿ ಈ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಏನಾಗಿದೆ
ಈ ದೇಶದ ರೈತರಿಗೆ ಏನು ಮಾಡಿದೆ, ಈ ದೇಶದ ಕಾರ್ಮಿಕರಿಗೆ ಏನು ಮಾಡಿದೆ, ಬಡವರಿಗೆ ಏನು ಮಾಡಿದೆ ಅನ್ನೋದನ್ನು ಬಹಳಷ್ಟು ಅಂಕಿ ಸಂಖ್ಯೆ ಕೊಡ್ಬೋದು. ಈಗ ಒಂದು ನಿಮಿಷ ನಾವು ಅರ್ಥ ಮಾಡ್ತೇನೆ. ಪ್ರಕಾಶ್ ಅವರೇ ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್, ನಾನು ರೈತನ ಮಗನೇ. ತುಂಬಾ ಸಂತೋಷ ಸರ್. ಈಗ ನಾನು ಮಾತ್ರ ಮಂಗಳೂರಲ್ಲಿ ಬಂದು ದುಡಿತಾ ಇದ್ದೇನೆ. ನಾವು ರೈತರಾಗಿ ಮಕ್ಕಳಾಗಿ ದುಡಿದಾಗ ನಮ್ಗೆ ಏನು ಸಿಗ್ಲಿಲ್ಲ, ಅದ್ರಲ್ಲಿ ಏನು ಉತ್ಪತ್ತಿ ಅದ್ರಲ್ಲಿ ಏನಿಲ್ಲ. ಈಗಲೂ ನಾವು ದುಡಿತಾ ಇದ್ದೇವೆ, ಅಲ್ಲಿ ದುಡಿಯುವಲ್ಲೂ ನಾವು ಫೆಸಿಲಿಟಿ ಇಲ್ಲ. ರೈತನ ಮಕ್ಕಳು ಅಂತೆಲ್ಲ ಚರ್ಚೆ ಮಾಡ್ತಾ ಇದೀರಿ. ರೈತನ ಮಕ್ಕಳು ಎಲ್ಲಿದ್ದಾರೆ ಈಗ? ರೈತನ ಮಕ್ಕಳೇ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಯಾರೀಗ ಹಿಡಿದವರಿಲ್ಲ. ಓಕೆ, ಅಂದ್ರೆ ಅವರು ಅದನ್ನು ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳುತ್ತಾವು. ಅಲ್ಲ, ಕಂಟಿನ್ಯೂ ಮಾಡುವ ಪರಿಸ್ಥಿತಿ ಇಲ್ಲ. ಈಗ ನೋಡಿ, ಅಲ್ಲಿ ಕೃಷಿ ಭೂಮಿಯಲ್ಲಿ ಎಲ್ಲ ಈಗ ಫ್ಲಾಟ್ಗಳು ಬರ್ತಾ ಉಂಟು, ಕೃಷಿ ಭೂಮಿಯಲ್ಲೆಲ್ಲ ಇಂಡಸ್ಟ್ರಿ ಆಗ್ತಾ ಉಂಟು. ಇನ್ನು ಕೃಷಿಯ ಬಗ್ಗೆ ರೈತನ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಅದು ಎಲ್ಲಿ ಈಗ ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಅಂದ್ರೆ ಈ ಕಾಯ್ದೆ ಮೊದಲೇ ಬಂದಿದ್ರೆ ಒಳ್ಳೇದಿತ್ತು ಅಂತ ನಿಮ್ಗೆ ಅನಿಸ್ತಾ ಇತ್ತ? ಹೌದು, ಈಗ ಕೃಷಿ ಭೂಮಿಯಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ಏನು ಸುಖ ಉಂಟು? ಗುಡ್ಡಗಾಡಲ್ಲಿ ಇಂಡಸ್ಟ್ರಿ ಮಾಡಿದ್ರೆ ಸರ್, ಈಗ ನಮ್ಮ ಕೃಷಿ ಭೂಮಿಯಲ್ಲೇ ನಾವು ಇಂಡಸ್ಟ್ರಿ ನಾವು ನೋಡಿದೇವಲ್ಲ, ಬೈಕಂಬಡಿ ಎಲ್ಲ ಕೃಷಿ ಭೂಮಿಗಳು ಈಗೆಲ್ಲ ಇಂಡಸ್ಟ್ರಿ ಆಗಿ ಹೋಗಿದೆ ಆ ಟೈಮಲ್ಲಿ. ಇನ್ನು ನಾವು ರೈತರ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೇವೆ, ಆವತ್ತೇ ನಾವು ಮಾಡ್ಬೇಕು. ಈಗ ಸಲಕರಣೆ ಬಗ್ಗೆ ಮಾತಾಡ್ತೀರಿ, ಒಂದು 10-20 ವರ್ಷ ಮೊದಲೇ ಸಲಕರಣೆ ಬರ್ತಿದ್ರೆ ಒಳ್ಳೇದಿತ್ತು. ಕೃಷಿ ಕಟಾವು ಯಂತ್ರ, ಕೃಷಿ ಯಂತ್ರ ಅವಾಗ ಯಾವುದೂ ಇರ್ಲಿಲ್ಲ, ಬಹಳ ಕಷ್ಟ ಆಗಿ ಹೋಯ್ತು. ಹಾಗೆ ಎಲ್ಲ ನಾವು ಕೃಷಿಯನ್ನು ಬಿಟ್ಟು ಸಿಟಿಗೆ ಬಂದು ಇಂಡಸ್ಟ್ರಿಯಲ್ಲಿ ದುಡಿತಾ ಇದ್ದೇವೆ ನಾವು. ಒಂದು 10 ವರ್ಷ ಮೊದಲೇ ಮಾಡಿದ್ರೆ ಒಳ್ಳೇದಿತ್ತು ಅಂತ, 10 ವರ್ಷ ಮೊದಲೇ ಆಗಿದ್ರೆ ಇನ್ನೂ ಒಳ್ಳೇದಿತ್ತು ಅಂತ ಹೇಳ್ತೀವಿ. ನೋಡಿ, ಅವ್ರು ಹೇಳಿದ್ದೇನು ಗೊತ್ತಾ? ಅರ್ಥ ನೋಡಿ, ಅವ್ರು ಹೇಳಿದ್ದೇನು, ಕೃಷಿಯಿಂದ ವಿಮುಖರಾಗಿದ್ದಾರೆ, ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ಒಂದು ಕ್ಲಿಯರ್ ಕಟ್. ನೀವು ಈ ರೀತಿಯಾಗಿ ಕಂಪನಿಗಳು, ಕಾರ್ಪೊರೇಟ್ ಸಂಸ್ಥೆಗಳು ಬಂದು ಈ ರೈತರಿಗೆ ಅನುಕೂಲ ಮಾಡಿಕೊಡ್ತದೆ ಎನ್ನುವಂಥ ಭ್ರಮೆ ದಯವಿಟ್ಟು ಇಟ್ಕೊಳ್ಬೇಡಿ. ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ, ರೈತರನ್ನು ಇನ್ನಷ್ಟು ಶೋಷಣೆಗೆ ಒಳಪಡಿಸ್ತದೆ, ರೈತರ ಉತ್ಪನ್ನಗಳಿಗೆ ಇನ್ನಷ್ಟು ಅವರು ಶೋಷಣೆಗೆ ಒಳಗಾಗುವಂತೆ ಮಾಡ್ತದೆ. ಇದು ಕೇವಲ APMC ಕಾಯ್ದೆ ಮಾತ್ರ ಅಲ್ಲ, ನೀವು ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕು. ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಈ ಒಂದಕ್ಕೊಂದು ಅಂತರ್ಗತ ಸಂಬಂಧ ಇದೆ. ಅಂತರ್ಗತ ಸಂಬಂಧ ಇರುವುದರಿಂದಲೇ ಇವತ್ತು ರೈತರನ್ನು ಅವರು ಈ ದೇಶದ ಅನ್ನದಾತರಂತ ಹೇಳುವಾಗ ಅವರಿಗೆ ಬೇಕಾದ್ದು ಪ್ರಮುಖವಾಗಿ ಏನು? ನಾನು ಉತ್ಪಾದನೆ ಮಾಡಿದ ವಸ್ತುಗಳಿಗೆ, ಉತ್ಪಾದನೆಗೆ 50% ಸೇರಿಸಿಕೊಟ್ರೆ ಈ ನಿಜವಾಗಿ ದೇಶ ಅಭಿವೃದ್ಧಿ ಆಗ್ತದೆ. ಈಗ ಅವರೇ ಹೇಳಿದ್ದೇನು, ನಾನು ರೈತನಾಗಿದ್ದೆ, ಅದರಲ್ಲಿ ನನಗೆ ಇದಾಗ್ತಾ ಇಲ್ಲ, ಆ ಕಾರಣ ನಾನು ಕಾರ್ಮಿಕನಾಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕ ದೇಶದಲ್ಲಿ ಎಷ್ಟೋ ಮಂದಿ ವಿಮುಖರಾಗಿ ಕೃಷಿ ಕೂಲಿ ಕಾರ್ಮಿಕರಾಗಿದ್ದಾರೆ. ಕೃಷಿ ಕೂಲಿ ಕಾರ್ಮಿಕ ನೀವು ಹೇಳ್ಬೋದು, ಆಕರ್ಷಣೆ ಇರ್ಬೋದು. ಒಂದು ನೀವು ಹೇಳುವುದು ದಾಟಿ ಹೇಗಿದೆ ಅಂತ ಹೇಳಿದ್ರೆ ಈ ಕಂಪನಿಗಳು ಬಂದಾಗ ನೋಡಿ, ನಿಮ್ಮ ಎಲ್ಲ ಭೂಮಿಯನ್ನು ನಾವು ಬಹಳ ಕ್ರಯ ಕೊಟ್ಟು ಮಾಡಿದೆ, ಕಂಪನಿ ಅದು ನಿಮಗೆ ಲಾಭ ಅಂತ ಕೊಟ್ಟ ಭೂಮಿ ಕಳೆದುಕೊಂಡವನ ಸ್ಥಿತಿ ನೋಡಿ ನೀವು, ಲಕ್ಷಾಂತರ. ಅದೇ ರೀತಿ ಈ ಉತ್ಪಾದನೆ ಮಾಡಿದ ಕೃಷಿ ಉತ್ಪನ್ನಗಳಿಗೆ ನೀವು ನ್ಯಾಯವಾದ ಬೆಲೆ ಕೊಡದೆ ಈ ರೀತಿಯಾಗಿ ನಿಮ್ಗೆ ಯಾರು ಬರ್ಬೋದಂತ ಸ್ಪರ್ಧಾತ್ಮಕ ಲೋಕದಲ್ಲಿ ಕೃಷಿಕ ಶೋಷಣೆಗೆ ಒಳಗಾಗ್ತಾನೆ ಹೊರತು ಕೃಷಿಕನಿಗೆ ಯಾವುದೇ ರೀತಿಯ ನ್ಯಾಯ ಸಿಗುವುದಿಲ್ಲ. ಯಾವುದೇ ರೀತಿ ಏನಿದೆ ಅವ್ರು ಹೇಳುವಂತದ್ದು ಸರಿ ಇದೆ. ಇಷ್ಟರ ತನಕದ ಅನುಭವದಿಂದ ರೈತ ಸೋತು ಹೋಗಿದ್ದಾನೆ. ಅವನನ್ನ ಯಾವ ಸರ್ಕಾರ ಕೂಡ ರೈತನ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇಷ್ಟ ತನಕ ಪ್ರಯತ್ನ ಮಾಡಿಲ್ಲ. ಈ ಕೇಂದ್ರ ಸರ್ಕಾರ ಈ ರೀತಿ ದೇಶದಾದ್ಯಂತ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ತಂದ ಈ ಒಂದು ಮಸೂದೆ ಏನಿದೆ, ಇದರಿಂದಾಗಿ ರೈತ ಇವತ್ತು ಇನ್ನ ನಮ್ಮ ಇಸ್ರೇಲ್ನ ರೈತ ಹೇಗಿದ್ದಾನೆ, ಆ ರೈತನ ಜೀವನ ಮಟ್ಟಕ್ಕೆ ನಮ್ಮ ರೈತನನ್ನ ಏರಿಸಬೇಕು. ಆ ಕಾರಣಕ್ಕೆ ಬರೇ ಒಂದು ರೈತರ ಮುಗ್ಧರು ರೈತರನ್ನ ಎತ್ತಿ ಕಟ್ಟಿ ಈ ದೇಶದಲ್ಲಿ ಚಳವಳಿಯನ್ನ ಮಾಡುವಂತದ್ದು ಇದು ಸಾಧು ಅಲ್ಲ. ಆದ್ರೂ ಹೆಗಡೆ ಪ್ರಶ್ನೆ ಈಗ ಏನಂತ ಹೇಳಿದ್ರೆ, ಈಗ ನಾವು ಹೇಳ್ಬೋದು ಯಾರಿಗೂ ಮಾರಬಹುದು ಅಂತ ಅನಿಸ್ತಾ ಉಂಟು. ಆದ್ರೆ ಸ್ವಲ್ಪ ಟೈಮ್ ನಂತರ ಈ ಕಾರ್ಪೊರೇಟ್ ಕಂಪನಿಗಳ ಲಾಬಿಯಿಂದಾಗಿ ಅವರವರೇ ಒಂದು ಸಿಂಡಿಕೇಟ್ ತರ ಮಾಡಿಕೊಳ್ತಾರೆ. ನಂತರ ಇದನ್ನು ನಾನೇ ಖರೀದಿಸುವುದು, ಯಾರು ಕೂಡ ಅಲ್ಲಿ ಬರುವಂತಿಲ್ಲ ಅಂತ ಗುತ್ತಿಗೆದಾರರ ತರ ಅವರದೇ ಒಂದು ಸಿಂಡಿಕೇಟ್ ಇರುತ್ತೆ. ಅವರು ಕಾರ್ಪೊರೇಷನ್ ಅಲ್ಲಿ ಯಾವ ಕೆಲಸ ಯಾರಿಗೆ ಅಂತ ಅವರಿಗೆ ಮೊದಲೇ ಗೊತ್ತಿರ್ತದೆ, ಆದ್ರೆಲ್ಲ ಬಿಟ್ಟು ಮಾಡ್ತಾರೆ. ನಮ್ಮ ಜಿಲ್ಲೆಯ ಮಟ್ಟಿಗೆ
ನಾನು ಹೇಳ್ತೇನೆ. ಸೊ ಇದು ಕೂಡ ಹಾಗೆ ಆಗಬಹುದು? ಇಲ್ಲ, ಆಗೋದಿಲ್ಲ. ಆಗ್ಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ನೀವು ಹೇಳುವಂತದ್ದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಆಗ್ಲಿಕ್ಕೆ ಸಾಧ್ಯತೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೊನೊಪೊಲಿ ಬಂದಾಗ, ಸರ್ವಾಧಿಕಾರಗಳು ಇರುವತ್ರ ಮಲ್ಟಿನ್ಯಾಷನಲ್ ಕಂಪನಿಗಳು ಬಂದಾಗ ಅವರೆಲ್ಲ ಒಟ್ಟಿಗೆ ಆಗಿ ಅವರೇ ಒಂದು ಯೂನಿಯನ್ ಮಾಡಿಕೊಂಡು ಅವರೇ ಒಂದು ರೀತಿಯ ಮೊನೊಪೊಲಿಯನ್ನ ಮಾಡಿದಾಗ ರೈತ ಅಲ್ಲಿ ಸೋತೋಗ್ತಾನೆ ಅಂತ ಹೇಳುವಂತ ಭಾವನೆ. ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಜಿಲ್ಲೆಯಲ್ಲಿ ನಾನು ಉದಾಹರಣೆ ತಗೊಳ್ಳಿ, ಕ್ಯಾಂಪ್ಕೋ ಅಂತ ಅನ್ನುವಂತ ಸಂಸ್ಥೆ ಬಂತು. ಕ್ಯಾಂಪ್ಕೋ ಮೊದಲು ಅಡಿಕೆಯನ್ನ ಏನ್ ಮಾಡ್ತಿದ್ರು, ಅಡಿಕೆ ಬೆಳೆಗಾರನ ಶೋಷಣೆ ಮಾಡುವುದನ್ನು ತಪ್ಪಿಸ್ಲಿಕ್ಕೆ ಬೇಕಾಗಿ ಕ್ಯಾಂಪ್ಕೋ ಅಂತ ಅನ್ನೋ ಸಂಸ್ಥೆ ಬಂತು, ಮಾಸ್ ಅನ್ನತಕ್ಕಂಥ ಸಂಸ್ಥೆ ಬಂತು. ಎಲ್ಲ ಸಂಸ್ಥೆಗಳು ಬಂದಾಗ ರೈತನಿಗೆ ಅವನ ಮನೆ ಬಾಗಿಲಲ್ಲಿ 1000 ಆಪ್ಷನ್ಗಳಿದ್ದಾವೆ. ಒಂದೇ ಕಡೆಗೆ ಕೊಡ್ಬೇಕು ಅಂತೇನಿಲ್ಲ, ಖಾಸಗಿ ನಮ್ಮ ವ್ಯಾಪಾರಸ್ಥರಿಗೆ ಕೊಡ್ಬೇಕು ಅಂತಿಲ್ಲ. ಮಂಗಳೂರಿಗೆ ತಂದು ಬಂದರ್ನಲ್ಲೇ ಅಡಿಕೆಯನ್ನು ಸುರಿಯುತ್ತಿದ್ರು. ಈಗ ಹಾಗೇನಿಲ್ಲ, ರೈತ ಹಾಗೇನ್ ಮಾಡ್ಬೇಕಾಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೆ ರೈತನ ಜೀವನ ಮಟ್ಟವನ್ನ ಬೆಳೆಸಲಿಕ್ಕೆ, ರೈತನ ಏನು ಆದಾಯ ಏನಿದೆ, ಅವನ ಇನ್ಕಮ್ ಏನಿದೆ ಅದನ್ನ ದ್ವಿಗುಣಗೊಳಿಸಲಿಕ್ಕೆ ಸರ್ಕಾರ ಒಂದು ಒಳ್ಳೆ ರೀತಿಯ ಉದ್ದೇಶವನ್ನು ಇಟ್ಕೊಂಡು ಈ ಕಾನೂನನ್ನು ತಂದಿದೆ. ಹಾಗಾಗಿ ಮತ್ತೆ ಇನ್ನೊಂದು ಬೆಂಬಲ ಆ ಬಗ್ಗೆ ಬರ್ತೇನೆ. ನಮಗೆ ಮಾತಾಡಿ ರೈತ ಮುಖಂಡರಾಗಿರುವಂತ ರವಿಕಿರಣ್ ಇದ್ದಾರೆ. ರವಿಕಿರಣ್ ಪೂರ್ಣಚ್ ಅವರು. ನಮಸ್ಕಾರ ರವಿಕಿರಣ್ ಅವರೇ. ನಮಸ್ಕಾರ ಸರ್. ಏನ್ ಅನಿಸ್ತಾ ಉಂಟು, ನೀವು ಕಾಯ್ದೆಯ ಬಗ್ಗೆ ಒಬ್ಬ ರೈತ ಮುಖಂಡನಾಗಿ, ರೈತನಾಗಿ ಏನ್ ಹೇಳ್ತೀರಿ? ನಿಮ್ಮ ಮೊದಲ ಸ್ಟೇಟ್ಮೆಂಟ್ ಏನು ಸರ್? ಈಗ ಕೇಂದ್ರ ಸರ್ಕಾರದ್ದು 3 ಸುಗ್ರೀವಾಜ್ಞೆಗಳು, ರಾಜ್ಯ ಸರ್ಕಾರದ 3 ಸುಗ್ರೀವಾಜ್ಞೆಗಳು ಹೌದು ಸಂಪೂರ್ಣವಾಗಿ ಗ್ರಾಮೀಣ ಭಾರತ, ಗ್ರಾಮೀಣ ಪರಂಪರೆಯನ್ನ ನಾಶ ಮಾಡ್ಲಿಕ್ಕೆ ಇರ್ತಕ್ಕಂಥ ರೀತಿಯಲ್ಲಿ ಇದಾವೆ. ಇಡೀ ಭಾರತ ದೇಶದಲ್ಲಿ ಇವತ್ತು 66% ಜನರು ನೇರವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. 55ರಿಂದ 56% ಉದ್ಯೋಗ ಅವಕಾಶ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ ಆಗಿದೆ. ಆ 66% ರೈತರಲ್ಲಿ ಸುಮಾರು 80% ರೈತರು ಕೂಡ ಸಣ್ಣ ಹಿಡುವಳಿದಾರರು, 2 ಎಕರೆ 3 ಎಕರೆ 4 ಎಕರೆ ಇರ್ತಕ್ಕಂಥ ಸಣ್ಣ ಹಿಡುವಳಿದಾರರಿದ್ದಾರೆ. ಇವತ್ತು ಏನು 1974ರ ಭೂ ಸುಧಾರಣಾ ಕಾಯ್ದೆ ಜನಪರವಾಗಿ, ಗೇಣಿದಾರ ಪರವಾಗಿ, ಒಕ್ಕಲ್ತನ ಮಾಡೋದ್ರ ಪರವಾಗಿ ಬಂದಿತ್ತು. ಅದು ಸಂಪೂರ್ಣವಾಗಿ ನಾಶ ಮಾಡಿ ಈಗ ಬಡ ರೈತರ ಕೈಯಿಂದ, ಸಾಮಾನ್ಯ ದಲಿತರ ಕೈಯಿಂದ, ಕಾರ್ಮಿಕರ ಕೈಯಿಂದ ಇಡೀ ವ್ಯವಸ್ಥೆಯನ್ನ ಬಂಡವಾಳಶಾಹಿಗಳಿಗೆ ಕೊಡ್ತಕ್ಕಂತ ಈ ಸುಗ್ರೀವಾಜ್ಞೆಗಳೇನಿದ್ದಾವೆ ಈಗ ಕಾಯ್ದೆಯಾಗಿ ಬರ್ತಾ ಇದ್ದಾವೆ. ಇದು ಜನ ವಿರೋಧಿಯಾಗಿದೆ, ರೈತ ವಿರೋಧಿಯಾಗಿದೆ, ಗ್ರಾಮೀಣ ದುಡಿಯುವ ವರ್ಗದ ವಿರೋಧಿಯಾಗಿದೆ. ನೀವು ಅಂದ್ರೆ ನೀವು ಇನ್ನೂ ಕೂಡ ಮಧ್ಯವರ್ತಿಗಳೇ ಲಾಭ ಮಾಡ್ಲಿ, ರೈತನಿಗೆ ನ್ಯಾಯಯುತ ಬೆಲೆ ಬರದೇ ಇರ್ಲಿ ಅಂತಾನೆ ಬಯಸ್ತಾ ಇದ್ದೀರಿ ಹಾಗಾದ್ರೆ? ಇದು ಹೇಗ್ ಸರ್ ಸಾಧ್ಯ ನೇರ ಬರೋದು? ಈಗ APMC ಇತ್ತು, ನಮ್ಗೆ APMCಯಲ್ಲಿ ಕನಿಷ್ಠ ಸಮಸ್ಯೆಗಳಿತ್ತು, ರೈತರಿಗೆ ಒಂದು ವೇದಿಕೆ ಇತ್ತು, ಮಾರುಕಟ್ಟೆ ಇತ್ತು. ಇದೇನು ರೈತ ಯಾರಿಗ್ ಬೇಕಾದ್ರೂ ಮಾರಾಟ ಮಾಡ್ಬೋದು ಅಂದ್ರೆ ಇಲ್ಲಿಂದ ಡೆಲ್ಲಿಗೆ ತಗೊಂಡು ಮಾರಾಟ ಮಾಡಕ್ಕಾಗುತ್ತೆ ಸರ್? ಅಲ್ಲ, ಯಾರಿಗೂ ಅಂತ ಹೇಳಿದ್ರೆ ಏನು ಸರ್ಕಾರ ಪರವಾಗಿ ಮಾತಾಡ್ತಾರಲ್ಲ, ಏನು ಅವ್ರಿಗೆ ಏನು ಜ್ಞಾನ ಇದೆಯಾ? ಅಲ್ಲ, ಇಲ್ಲಿ ತನಕ ಆತನಿಗೆ ಒಂದು 10 ರೂಪಾಯಿದು ಆತ ಮಾರುವಾಗ 12 ರೂಪಾಯಿ ಸಿಗ್ಬೋದಿತ್ತು. ಅದೇ ಮಾರುಕಟ್ಟೆಗೆ ಹೋಗುವಾಗ 24 ರೂಪಾಯಿಗೆ ಮಾರ್ತಾ ಇದ್ರು. ನೇರವಾಗಿ ರೈತ ಅದನ್ನು ಮಾರುಕಟ್ಟೆಗೆ ಹೋದ್ರೆ ಆತನಿಗೆ 22 ರೂಪಾಯಿ ಸಿಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳುವಾಗ ನಿಮ್ಗೆ ರೈತನಿಗೆ ಲಾಭ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಪ್ಲಸ್ ಒಂದು ಕಂಪನಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು, ಮಿಷನರಿಗಳಿಗೆ ಅಡ್ವೈಸ್ ಮಾಡೋದು, ಟೆಕ್ನಾಲಜಿಗಳ ಬಗ್ಗೆ ಸಲಹೆ ಕೊಡೋದು, ಮತ್ತೆ ನಿಮ್ಮ ಲಾಭ ನಷ್ಟ ಆಗದಿದ್ರು ನಷ್ಟ ಆದ್ರೂ ನಾವು ಭರಿಸ್ತೇವೆ ಅಂತ ಒಂದು ಅಗ್ರಿಮೆಂಟ್ ಮಾಡೋದು ಎಲ್ಲವೂ ಒಳ್ಳೇದು ಅಂತ ಅನಿಸ್ತಾ ಇಲ್ವಾ? ಸರ್, ಈಗ ತಾವು ಆಂಕರ್ ಮಾತಾಡ್ತಾ ಇದ್ರೆ ಬೇರೆ ಯಾರು ಮಾತಾಡ್ತಾ ಇದ್ದೀರಾ? ಆಂಕರ್ ಮಾತಾಡ್ತಾ ಇದ್ದೇನೆ ಸರ್. ಈಗ ಇಲ್ಲಿಯ ವ್ಯವಸ್ಥೆ ಏನಾಗಿದೆ, ಇದರಲ್ಲಿ ಈ ಎಲ್ಲ ಸುಗ್ರೀವಾಜ್ಞೆಗಳು ಏನ್ ಬಂದಿದ್ದಾವೆ, ಇದು ಅಂಡರ್ ಲಿಂಕ್ ಇದೆ, ಒಂದಕ್ಕೊಂದು ಡೈರೆಕ್ಟ್ ಕನೆಕ್ಟಿವಿಟಿ ಇದೆ. ಇವತ್ತು ಗ್ರಾಮೀಣ ಪ್ರದೇಶ ಜನತೆಗೆ ಅಥವಾ ರೈತರಿಗೆ ಸರಿಯಾದಂತ ಮಾರುಕಟ್ಟೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ಇವತ್ತು ಖಾಸಗಿಯವರನ್ನ, ಬಂಡವಾಳಶಾಹಿಗಳನ್ನ ಮುಂದಿಟ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನ ತರ್ತಾ ಇದ್ದಾರೆ. ಇದು ನಮ್ಗೇನು ಜನಸಾಮಾನ್ಯರಿಗೆ ಅರ್ಥ ಆಗದಂತ ರೀತಿಯಲ್ಲಿ ಸರ್ಕಾರಗಳು ನಮ್ಮನ್ನ ಇದು ತುಚ್ಛವಾಗಿ ಕಾಣ್ತಾ ಇದ್ದಾವೆ ಅಂದ್ರೆ ನಾವು ಆರೋಪ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೀವೇನು ನೇರ ಮಾರುಕಟ್ಟೆ ಅಂತ ಹೇಳ್ತೀರಿ, ಏನ್ ಸಾಧ್ಯ ಸರ್? ಈಗ ಸಾಮಾನ್ಯ ಒಬ್ಬ ವ್ಯಾಪಾರಿ ಜೊತೆಲಿ ನಮ್ಗೇನಾದ್ರೂ ಅಭಿಪ್ರಾಯ ವ್ಯತ್ಯಾಸಗಳು, ವ್ಯವಹಾರದಲ್ಲಿ ತೊಂದರೆ ಆದ್ರೆ ಅವನನ್ನೇ ನಮ್ಗೆ ಇವತ್ತು ತಡ್ಕೊಂಡು ನಿಲ್ಲಕ್ಕಾಗಲ್ಲ, ಅವನ್ನ ಎದುರಿಸಕ್ಕಾಗಲ್ಲ. ಇನ್ನು ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಇರ್ತಕ್ಕಂಥ ಬಂಡವಾಳ ಕಾರ್ಪೊರೇಟ್ ಕಂಪನಿಗಳ ಜೊತೆ ನಾವು ಫೈಟ್ ಮಾಡಕ್ಕಾಗುತ್ತೆ ಸರ್? ಮಾರ್ಕೆಟ್ ಸಂಪೂರ್ಣವಾಗಿ ಇವತ್ತು ಏನು ಅಗತ್ಯ ಸರಕುಗಳ ಕಾಯ್ದೆ ಏನ್ ಹೇಳ್ತದೆ, ಯಾರು ಅದನ್ನ ಸ್ಟಾಕ್ ಮಾಡ್ಬೇಕು, ಸ್ಟಾಕ್ ಮಾಡ್ಬೇಕಂತ ಸರ್ಕಾರದ ಜವಾಬ್ದಾರಿ ಇದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಬಟ್ ಇವತ್ತು ಯಾರ ಕಡೆ ಸ್ಟಾಕ್ ಮಾಡ್ಬೋದು ಅಂತ ಕೊಟ್ರೆ, ಈಗ ಈ ಕಾನೂನು ಇದ್ರೂ ಕೂಡ ಅದು ಸ್ಟಾಕ್ ಮಾಡೋದು ತಪ್ಪು ಅಂತ ಇದ್ರು ಕೂಡ ಅದನ್ನ ಸ್ಟೋರೇಜ್ ಮಾಡಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ರೇಟ್ ರಿವೈಸ್ ಮಾಡಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಹಲವು ಕಂಪನಿಗಳು ಮಾಡ್ತಾ ಇದ್ದಾವೆ. ಈಗ ಮತ್ತೆ ಅವರಿಗೆ ಅದನ್ನು ಪೂರ್ಣವಾಗಿ ಬಿಟ್ಕೊಟ್ಟಾಗ ಆಯ್ತಲ್ವ ಸರ್? ಒಂದು ಪ್ರಶ್ನೆ ಮಾತಾಡ್ತೀರಾ? ಓಕೆ, ಧನ್ಯವಾದ. ಥ್ಯಾಂಕ್ ಯು ರವಿಕಿರಣ್ ಅವರು. ನಮ್ಮ ಈಗ ಅವರೊಂದು ಮಾತು ಎತ್ತಿದ್ರು, ಏನು ಅಂತ ಹೇಳಿದ್ರೆ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮ್ಮ 2ನೇ ಮಹಾಯುದ್ಧದ ಕಾಲದಲ್ಲಿ ನಾವೆಲ್ಲ ಗಮನಿಸಿದ್ದೇವೆ.
ಇದನ್ನೆಲ್ಲ ಏನು ನಮ್ಮ ಆಹಾರ ಸಾಮಗ್ರಿಗಳನ್ನ ಬಂಡವಾಳಶಾಹಿಗಳು ಅವರ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡಿ ಬ್ಲ್ಯಾಕ್ ಮಾರ್ಕೆಟ್ಗೆ ಅವಕಾಶ ಕೊಡ್ತಿದ್ರು. ಇದಕ್ಕಾಗಿ ನಮ್ಮ ಸ್ವಾತಂತ್ರ್ಯ ಭಾರತದ ಪ್ರಧಾನಮಂತ್ರಿಗಳು ಈ ಹಿಂದೆನೆ ಒಂದು ಆಕ್ಟ್ ರೆಗ್ಯುಲೇಷನ್ ಅಂತಂದ್ರು, ನಿಯಂತ್ರಣವನ್ನು ತಂದ್ರೆ ಅದರ ಮೇಲೆ ಯಾರೆಲ್ಲ ಎಷ್ಟೆಷ್ಟು ಸಾಮಗ್ರಿಯನ್ನು ಇಡಬೇಕು ಅದನ್ನೆಲ್ಲ ಘೋಷಣೆ ಮಾಡಬೇಕು ಅಂತ ಹೇಳುವಂತ. ಹಾಗಾಗಿ ಬ್ಲ್ಯಾಕ್ ಮಾರ್ಕೆಟ್ ಆಗುವಂತ ಪದ್ಧತಿ ಏನಿತ್ತು ಅದನ್ನು ಕೂಡ ಈ ಆಕ್ಟ್ ಅಲ್ಲಿ ಅದಕ್ಕೆ ಹೊರತುಪಡಿಸಿದ್ದಾರೆ. ಅದಕ್ಕೆ ಅಲ್ಲ, ಇವರ ಪಾಯಿಂಟ್ ಇರೋದೇನಂತ ಹೇಳಿದ್ರೆ, ಈಗ ನಮ್ಗೆ ನಾವು ಯಾರಿಗೆ ಮಾರ್ತಾ ಇದ್ದೇವೆ ಆತ ಕಾಣ್ತಾನೆ, ಹೆಚ್ಚು ಕಡಿಮೆ ಆದ್ರೆ ಆತನೊಂದಿಗೇನೆ ಗಲಾಟೆ ಮಾಡಬಹುದು, ನಮ್ಗೆ ಅದು ಅಭ್ಯಾಸ ಆಗಿದೆ, ನಾವು ಮುಂಚೆ ಮಾಡಿದ್ದೇವೆ. ಕಾರ್ಪೊರೇಟ್ ಕಂಪನಿ ಅಂತ ಹೇಳಿದ್ರೆ ಆತ ಎಲ್ಲಿರ್ತಾನೆ ಅದರ ಮಾಲೀಕ ಗೊತ್ತಿರುವುದಿಲ್ಲ, ಅಥವಾ ನಮ್ಗೆ ಒಂದು ನಷ್ಟ ಆದ್ರೆ ನಾವು ಯಾರ ಹತ್ರ ಹೋಗುದು, ಆಪ್ಷನ್ ಉಂಟಲ್ಲ ಅವನಿಗೆ ಕೊಡಬೇಕು ಅಂತ ಹೇಳಿ ಯಾರು ಈಗ ಅವನಿಗೆ ಕಾರ್ಪೊರೇಟ್ ಕಂಪನಿಗೆ ಈಗ ಅಲ್ಲಿ ಬಿಗ್ ಬಜಾರ್ ಉಂಟು, ಬಿಗ್ ಬಜಾರ್ಗೆ ಹೋಗ್ಬೇಕು ಅಂತ ಹೇಳಿ ಏನು ಒತ್ತಾಯ ಇಲ್ಲ. ಅಲ್ಲ, ಸಾವಿರಾರು ನಮ್ಮ ದೊಡ್ಡ ದೊಡ್ಡ ಮಂಡಿಗಳಿದ್ದಲ್ಲಿ ಅಲ್ಲಿ ಹೋಗ್ಬೇಕು ಅಂತಿಲ್ಲ. ರೈತನಿಗೆ ತನ್ನ ರಕ್ಷಣೆ ಎಲ್ಲಿ ಆಗ್ತದೆ, ಈಗ ಅವಕಾಶಗಳು ಸಿಕ್ಕಿದೆ, ಅವಕಾಶ ಮುಕ್ತವಾದ ಅವಕಾಶ ಇದೆ ಅವನ ಹತ್ರ. ಎಪಿಎಂಸಿ ಅನ್ನು ಯಾವುದೇ ಕಾರಣಕ್ಕೆ ಮೊನೋಪಲಿಯಿಂದ ಬಿಡುಗಡೆಗೊಳಿಸಿದೆ. ಸರ್ವಾಧಿಕಾರದ ಧೋರಣೆಯಿಂದ ಹೊರತುಪಡಿಸಿ ಅವನನ್ನ ಎಪಿಎಂಸಿಯಲ್ಲಿ ಅವನಿಗೆ ಬೇಕಾದಂತ ಭರವಸೆ ಇದೆ, ಇಲ್ಲಿ ನನಗೆ ಶಕ್ತಿ ತುಂಬುತ್ತಾರೆ, ಇಲ್ಲಿ ನನಗೆ ರಕ್ಷಣೆ ಸಿಗ್ತದೆ ಅಂತ ಹೇಳಿದ್ರೆ ಎಪಿಎಂಸಿಯಲ್ಲಿ ಕೊಡಬಹುದು. ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೊಡಬೇಕು ಅಂತ ಹೇಳುವಂತ ಬೆಲೆ ಜಾಸ್ತಿ ಬರ್ತದೆ, ಇದು 20 ವರ್ಷಕ್ಕೆ ಇದು ಆಗಬಹುದು ಅಂತ ಅಲ್ಲಿ ಹೋಗ್ಬೋದು. ಹಾಗಾಗಿ ಯಾವುದೇ ಕಾರಣದಿಂದ ಅವರ ಸಂಶಯ ಏನಿದೆ ಆ ಸಂಶಯವನ್ನ ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಕಳೆದ 70 ವರ್ಷಗಳಲ್ಲಿರತಕ್ಕಂತ ಒಂದು ಅನಿಷ್ಟ ಪದ್ಧತಿಯನ್ನ ಬಿಡುಗಡೆ ಮಾಡಿಕೊಂಡು ರೈತನನ್ನ ಮುಕ್ತ ಮಾಡ್ತೇವೆ ಅಂತ ಹೊರಟಾಗ ಲೋಪದೋಷಗಳು ಇದ್ರೆ ಅದನ್ನು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡುವ. ನೋಡಿ, ಅದರಲ್ಲಿ ಕ್ಲಿಯರ್ ಕಟ್ ಕೇಳಿ ಬಹಳ ಸರಳವಾಗಿ ಹೇಳ್ತೇನೆ ನಾನು. ಕೃಷಿ ಉತ್ಪನ್ನಗಳನ್ನು ಈಗ ಮೊದಲು ಅಷ್ಟೊಂದು ಮಿತಿ ಇತ್ತು, ಲಿಮಿಟ್ ಇತ್ತು, ಎಲ್ಲರೂ ಕೂಡ ಅದನ್ನು ಶೇಖರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಾರ್ಪೊರೇಟ್ ಸಂಸ್ಥೆಗಳು, ದೊಡ್ಡ ದೊಡ್ಡ ಕಂಪನಿಗಳು ಕೃಷಿ ಉತ್ಪನ್ನಗಳನ್ನೇ ಶೇಖರಣೆ ಮಾಡ್ತಂತ ಸಂದರ್ಭ ಬಂದಾಗ ಯಾರು ಬಲಿಯಾಗ್ತಾರೆ? ಅವರಿಗೆ ಯಾರು ಬಲಿಯಾಗ್ತಾರೆ? ಇಲ್ಲ ಅಂತ ಯಾರು ಬಲಿಯಾಗ್ತಾರೆ? ನೋಡಿ, ಅವರು ಯಾಕೆ ಬಲಿಯಾಗ್ತಾರೆ ಗೊತ್ತಾ? ಬಹಳ ಕ್ಲಿಯರ್ ಕಟ್. ಒಂದು ಕಂಪನಿ, ಒಂದು ಕಾರ್ಪೊರೇಟ್ ಕಂಪನಿ ನೋಡಿ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಶೇಖರಣೆ ಮಾಡ್ತಾರೆ. ನಾವು ಎನಿಸಬಹುದು ಶೇಖರಣೆ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಇದು ಮಾರ್ಕೆಟ್ನಲ್ಲಿ ಸಿಗದೇ ಇರುವಾಗ ಮಾಡ್ತಾರೆ, ಬೆಲೆ ಏರಿಕೆ ಆಗ್ತದೆ. ಆಗ ಬಡವರು ಕೂಡ 10 ರೂಪಾಯಿಗೆ ಸಿಗದ ಟೊಮೆಟೊ ಅದು ಸಿಗುವುದಿಲ್ಲ ಅಂತ ಹೇಳಿದ್ರೆ ಅದೇ 10 ರೂಪಾಯಿನ ಟೊಮೆಟೊನು 50 ರೂಪಾಯಿ ತಗೊಳ್ಳುವ ಪರಿಸ್ಥಿತಿ ಇದೆ. ಒಂದು ಬಟಾಟೆ, ಒಂದು ಕ್ಲಿಯರ್ ಕೇಳಿ, ನೀವು ಆವತ್ತು ಉದಾರೀಕರಣ ಜಾಗತೀಕರಣ ತಂದಾಗ ಏನು ಹೇಳಿದ್ರಿ? ಮುಕ್ತ ಮಾರುಕಟ್ಟೆ ಅಂತ ಹೇಳಿದ್ರಿ, ಬೇರೆ ಜಗತ್ತಿಂದ ಬರ್ಬೋದು ಅಂತ ಹೇಳಿದ್ರಿ, ಇಲ್ಲಿಂದ ಹೋಗ್ಬೋದು ಅಂತ ಹೇಳಿದ್ರಿ. ಏನಾಯ್ತು? ಒಂದು ನಿಮಿಷ, ಒಂದು ಪೂರ್ತಿ ಮಾಡಿ, 2 ನಿಮಿಷ. ಒಂದು ಬಟಾಟೆ ಕೇವಲ ಕೆಜಿಗೆ ಎಷ್ಟು ಸಿಗ್ತದೆ, ಅದೇ ಬಟಾಟೆಯನ್ನು ಚಿಪ್ಸ್ ಮಾಡಿದಾಗ ಅದನ್ನು ಎಷ್ಟಕ್ಕೆ ಮಾರ್ತಾರೆ ನೋಡಿ, ಲೆಕ್ಕ ಹಾಕಿ. ಒಂದು ಬಟಾಟೆಗೆ ನಿಜವಾದ ಬೆಲೆ ಎಷ್ಟು, ಅದನ್ನು ಅದನ್ನು ಅಂಕಲ್ ಚಿಪ್ಸ್ ಅಂತ ಹೇಳಿದಾಗ ಅದನ್ನು ಇದು ಮಾಡ್ತಾರೆ, ನಿಜವಾದ ರೈತರಿಗೆ ಸಿಕ್ಕಿದೆ ಎಷ್ಟು. ಇದು ಕೂಡ ನಾನು ಒಂದು ಉದಾಹರಣೆ ಕೊಟ್ಟದ್ದು, ಅದು ಜಾಗತೀಕರಣ ಉದಾರೀಕರಣದ ಭಾಗ. ಇವತ್ತು ನೀವು ಏನು ಅಭಿವೃದ್ಧಿ ಅಂತ ಹೇಳ್ತೀರಿ, ಇವತ್ತು ನೋಡಿ, ಇವತ್ತು ಕೂಡ ನೀವೇನು ಹೇಳುವಂಥದ್ದು ಇದು. ಆವತ್ತು ಏನು ಹೇಳಿದಿರಿ, ಆವತ್ತು ಕೃಷ್ಣರಾಜ ಹೆಗ್ಡೆ ಅವರೇ ಈ ಜಾಗತೀಕರಣ ಉದಾರೀಕರಣ ವಿರೋಧ ಮಾಡಿದಂತ ಮನೋಭಾವ ಇದ್ದಂಥವ್ರು. ಇವತ್ತು ಅದನ್ನೇ ಯಾರು ಕಾಂಗ್ರೆಸ್ ಆವತ್ತು ತಂದಿತ್ತು ಅದನ್ನು ಮೋದಿ ಮಾಡಿದಾಗ ಅದು ಸರಿ ಅಂತ ಹೇಳುವಂಥದ್ದು, ಅದು ಎಷ್ಟು ಮಟ್ಟಿಗೆ ಸರಿ? ರೈತನಿಗೆ ಅವರೊಂದು ಮಾತು ಹೇಳಿದ್ರು, ರೈತನಿಗೆ ಇದನ್ನು ಯಾರು ಸಂಸ್ಕರಣೆ ಮಾಡ್ತಾರೆ ಅವನಿಗೆ ಮಾರಬಹುದು, ಯಾರು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರಿಗೆ ಮಾಡಬಹುದು, ಯಾರು ಮಲ್ಟಿ ನ್ಯಾಷನಲ್ ಕಂಪನಿ ಅವರು ಟ್ರೇಡ್ ಮಾಡ್ತಾರೆ ಅವರಿಗೆ ಮಾಡಬಹುದು. ಇಲ್ಲ ಬೇಡ, ನನಗೆ ಲೋಕಲ್ ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥನಿಗೆ ಮಾರ್ತೇನೆ. ಇಷ್ಟು ಆಪ್ಷನ್ ಅವನ ಕಣ್ಣೆದುರಿಗೆ ಇರುವಾಗ ಆಯ್ತು, ಪ್ರೊಸೆಸಿಂಗ್ ಮಾಡುವಲ್ಲಿ ಕೊಂಡೋದ್ರೆ, ಫ್ಯಾಕ್ಟ್ರಿ ಕೊಂಡೋದ್ರೆ ನನಗೆ ಅಲ್ಲಿ ಪ್ರೊಸೆಸಿಂಗ್ ನಲ್ಲಿ ಬಟಾಟೆಯನ್ನ ಚಿಪ್ಸ್ ಮಾಡುವಲ್ಲಿ ಕೊಂಡೋದ್ರೆ ಅಲ್ಲಿ ಜಾಸ್ತಿ ರೇಟ್ ಕೊಡ್ತಾನೆ, ಅಲ್ಲಿ ಕೊಂಡೋಗ್ಲಿ. ಇಲ್ಲ, ಬಟಾಟೆಯನ್ನು ಯಾರು ಹೊರ ದೇಶಗಳಿಗೆ ರಫ್ತು ಮಾಡ್ತಾರೆ ಅಲ್ಲಿ ಕೊಂಡೋಗ್ಲಿ ವ್ಯಾಪಾರ ಮಾಡ್ಲಿ. ಯಾಕೆ ನೀವು ಒಂದೇ ಕಡೆ ಅವನನ್ನು ಕೊಡಿ, ಅಲ್ಲೇ ಅವನನ್ನು ಗುಡ ಹಾಕಿ, ಅಲ್ಲೇ ಅವನನ್ನು ಮಾರಾಟ ಮಾಡುವಾಗ ಅವನನ್ನು ಪುನಃ ಸಂಕಲೆಯಿಂದ ಬಂಧನ ಮಾಡಿ ಅಂತ ಹೇಳುವಂತದ್ದು ಸರಿಯಲ್ಲ. ಆ ಕಾರಣಕ್ಕಾಗಿ ಈ ರೀತಿಯ ಒಂದು ಹೊಸ ಮಸೂದೆಯನ್ನ ತರಲಿ. ನಾವು 70 ವರ್ಷಗಳಲ್ಲಿ ಒಬ್ರು ಹೇಳಿದ್ರು, ಯಾರ ನಾವು ರೈತರ ಮಕ್ಕಳಾಗಿ ಇದ್ದೇವೆ, ರೈತರ ಮಕ್ಕಳಾಗಿ ರೈತರ ನಮ್ಮ ಹೊಲದಲ್ಲಿ ನಮ್ಮ ಜಮೀನನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಆಗ್ಲಿಲ್ಲ, ನಾವು ಅದನ್ನ ವಿಮುಕ್ತರಾಗಿ ಬೇರೆ ನಮ್ಗೆ ಆಗ್ಲೇ ಇದು ಬಂದಿದ್ರೆ ನಾವು ಒಳ್ಳೆದಾಗ್ತಿತ್ತು ಅಂತ ಮಾತು ಹೇಳಿದ್ರು. ಹಾಗಾಗಿ ಈ ಪರಿವರ್ತನೆ ಏನಾಗ್ತದೆ, ಇದ್ರಲ್ಲಿ ಲೋಪದೋಷ ಇದ್ದೇ ಇರ್ತದೆ. ಆ ಲೋಪದೋಷಗಳು ಏನಿದೆ ರೈತರ ಹಿತಾಸಕ್ತಿಗೆ ಅದು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನ ಬದಲಾವಣೆ ಮಾಡುವಂತ ಅವಕಾಶ ಇದೆ. ಯಾವುದೇ ಕಾರಣಕ್ಕೆ ಜನ ಎಷ್ಟು ತಿಳ್ಕೊಳ್ಬೇಕು, ರೈತಾಪಿ ವರ್ಗ ಎಷ್ಟು ತಿಳ್ಕೊಳ್ಬೇಕು, ಈ ಮಸೂದೆ ಬಂದಿರುವಂತದ್ದು
APMCಗೆ ತೊಂದರೆ ಆಗಿರ್ಬೋದು, APMC ಅಸ್ತಿತ್ವಕ್ಕೆ ಕೊಡಲಿಪಟ್ಟಿರ್ಬೋದು, ಆದ್ರೆ ಸಾಮಾನ್ಯ ರೈತನಿಗೆ ಇದರಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವನಿಗೆ ಬೆನಿಫಿಟ್ ಆಗ್ತದೆ, ಅವನ ಜೀವನ ಮಟ್ಟ ಸುಧಾರ್ತದೆ ಮತ್ತು ಅವನಿಗೆ ಸಾಕಷ್ಟು ಅವಕಾಶಗಳು ಸಿಗ್ತದೆ. ರೈತ ಈ ದೇಶದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಅವನು ಕಾರಣಕರ್ತನಾಗ್ತಾನೆ ಮತ್ತು ದೇಶದ 100ರಲ್ಲಿ 50% ಭಾಗ ಇರತಕ್ಕಂಥ ರೈತಾಪಿ ವರ್ಗದ ಏನು ಸಮಸ್ಯೆ ಇದೆ ಅದನ್ನ ಇವತ್ತು ಸುಧಾರಿಸಲಿಕ್ಕೆ, ಯಾಕಂತೇಳಿ ಮೋದಿ ಅವರಿಗಿರ್ಬಹುದು, ಇನ್ನೊಬ್ಬರಿಗಿರ್ಬಹುದು, ಬರುವ ಸಲ ಅವರು ಈ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕಾಗಿದ್ರೆ ಅವರಿಗೆ ರೈತರು ಕೊಟ್ಟಂತ ಏನು ಬೆಂಬಲ ಏನಿದೆ, ರೈತರು ಕೊಟ್ಟ ಜನಾದೇಶ ಇದೆ, ಹಾಗಾಗಿ ವೆಲ್ಫೇರ್ ಸ್ಟೇಟ್ ನಿರ್ಮಾಣ ಮಾಡ್ಲಿಕ್ಕೆ, ಕಲ್ಯಾಣ ರಾಜ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗಿತ್ತು ಅದನ್ನ ಮುಂದಿಟ್ಟುಕೊಂಡು ಅದನ್ನ ಮನದಟ್ಟು ಮಾಡಿಕೊಂಡು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ರೈತರಿಗೆ ಬೇಕಾದಂತ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಕಾನೂನನ್ನು. ಸರಿ, ಕೊನೆಯದಾಗಿ ಕಾರ್ಯಕ್ರಮ ಮುಗಿಸುವ ಮೊದಲು ಇಬ್ರು ಅಂತಿಮವಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ಮೋದಿ ಸರ್ಕಾರದ ಈ ನೀತಿ ಅಂಬಾನಿ, ಅದಾನಿ, ರಿಲಯನ್ಸ್ ಕಂಪನಿಗಳಿಗೆ ಲಾಭ ಆಗ್ತದೆ ವಿನಃ ಈ ದೇಶದ ಅನ್ನದಾತರಿಗೆ ಅವರಿಗೆ ಮರಣ ಶಾಸನ ಆಗಿದೆ, ಅವರಿಗೆ ಯಾವುದೇ ರೀತಿ ಲಾಭ ಆಗುವುದಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ APMC ಅನ್ನುವಂಥದ್ದು ಬಂದದ್ದು ಯಾಕೆ ಅಂತ ಹೇಳಿದ್ರೆ ರೈತರು ಶೋಷಣೆಗೊಳಗುವಂಥ ಸಂದರ್ಭವನ್ನು ನೋಡಿ ಈಗ APMCಯಲ್ಲಿ ಶೀತಲೀಕರಣ ಆಗಲಿ, ತೂಕದ ವ್ಯವಸ್ಥೆ ಆಗಲಿ, ಅವರಿಗೆ ವಸತಿ ವ್ಯವಸ್ಥೆ ಆಗಲಿ, ಅವರಿಗೆ ಮಾರುಕಟ್ಟೆ ಇಂಥ ಒಂದು ಒಳ್ಳೆಯ ವ್ಯವಸ್ಥೆ APMCನಿಂದ ರೈತರಿಗೆ ಇತ್ತು. ಅಂಥ ಒಂದು ಉತ್ತಮ ವ್ಯವಸ್ಥೆಯನ್ನು ಮಣ್ಣು ಪಾಳು ಮಾಡಿದಂಥ ಕೀರ್ತಿ ಕೇಂದ್ರ ಸರ್ಕಾರಕ್ಕಿದೆ. ಅದಕ್ಕೆ ಪೂರಕವಾಗಿ ಈ ಎಲ್ಲ ಕಾಯ್ದೆಗಳು ಕೇವಲ APMC ಮಾತ್ರ ಅಲ್ಲ, ಅದು ಬೀಜ ಕಾಯ್ದೆ, ವಿದ್ಯುತ್ ಕಾಯ್ದೆ, ಭೂಸುಧಾರಣಾ ಕಾಯ್ದೆ, ಇದು ಅಂತರ್ಗತ ಸಂಬಂಧವಿದೆ. ಆದ್ದರಿಂದ ನಮ್ಮ ಭೂಮಿ, ನಮ್ಮ ನೀರು, ನಮ್ಮ ವಿದ್ಯುತ್ ಎಲ್ಲವನ್ನು ಕೂಡ ಅಂಬಾನಿ, ಅದಾನಿ, ರಿಲಯನ್ಸ್ ಪಾದಾರವಿಂದಕ್ಕೆ ಮೋದಿ ಸರ್ಕಾರ ಕೊಟ್ಟಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸರಿ ಅಂತ ಹೇಳ್ತೀರಿ ಅಂತಿಮವಾಗಿ ಜನರಿಗೆ? ಈಗ ನಾವು ಭಾರತ ದೇಶದಲ್ಲಿ ಇನ್ನೊಮ್ಮೆ ನಮಗೆ ಆಹಾರದ ಕೊರತೆ ಇತ್ತು. ಈಗ ನಾವು ಆಹಾರ ಉತ್ಪನ್ನಗಳಾಗಲಿ ಕೃಷಿ ಉತ್ಪನ್ನಗಳಲ್ಲಾಗಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿ ನಮ್ಮ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ನಾವು ಉತ್ಪತ್ತಿಯನ್ನು ಮಾಡ್ತಿದ್ದೇವೆ. ನಾವು ಎಲ್ಲಿ ತನಕ ಬಂದಿದ್ದೇವೆ ಅಂತ ಹೇಳಿದ್ರೆ ಹೊರ ದೇಶಗಳಿಗೆ ಈ ಹಿಂದೊಮ್ಮೆ ನಾವು ಅಮೆರಿಕದಿಂದ ಗೋಧಿ ತರಿಸ್ತಿದ್ದೇವೆ, ನಮ್ಮಲ್ಲಿ ಎಷ್ಟು ಕಷ್ಟ ಇತ್ತು. ಈಗ ನಾವು ನಮ್ಮ ದೇಶದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನಗಳನ್ನ ಹೊರದೇಶಕ್ಕೆ ಕಳಿಸುವಂತ ಒಂದು ಮಟ್ಟಕ್ಕೆ ನಾವು ಇವತ್ತು ಬೆಳೆದಿದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಈ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ರೈತರಿಗೂ ಕೂಡ ಅದನ್ನು ಒದಗಿಸಿಕೊಡ್ಬೇಕು, ಆ ಸೌಕರ್ಯವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಒಳ್ಳೆ ರೀತಿಯ ಒಂದು ಶಾಸನವನ್ನು ತಂದಿದೆ. ಈ ಶಾಸನದಲ್ಲಿ ಖಂಡಿತವಾಗಿಯೂ ರೈತಾಪಿ ವರ್ಗಕ್ಕೆ ಇದರಲ್ಲಿ ತೊಂದರೆ ಆಗೋದಿಲ್ಲ, ಮೋಸ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು ಒಳ್ಳೇದಾಗ್ತದೆ. ಹಾಗಾಗಿ ಅಂಬಾನಿ ಇರಬಹುದು, ಅದಾನಿ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳಿರ್ಬಹುದು, ಅವರು ಬಂದ ಕೂಡಲೇ ನಮ್ಮ ದೇಶ ಅವ್ರು ಬರ್ಲಿಕ್ಕೆ ಬಿಟ್ಟವರು ಯಾರು? ಈ ದೇಶಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು? ಹಾಗಾಗಿ ಇದೆಲ್ಲ ಬಂದಿದೆ ಅಂತ ಹೇಳುವ ಕಾರಣಕ್ಕೆ ನಾವು ಹೆದರ್ಬೇಕಾದ ಅವಶ್ಯಕತೆ, ನಮ್ಮಲ್ಲಿ ಮುಕ್ತ ಅವಕಾಶಗಳಿದ್ದಾವೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತೇಳಿ ವಿವೇಚನೆ ಮಾಡತಕ್ಕಂಥ ಶಕ್ತಿ ಇವತ್ತಿನ ರೈತನಲ್ಲಿದೆ. ಹಾಗಾಗಿ ನಾವು ಯಾವುದೇ ಮಾಡೋದಿದ್ರು ಕೂಡ, ಯಾಕಂತ ಹೇಳಿದ್ರೆ ಎಲ್ಲ ಇದನ್ನು ತಂದಾಗ GST ಅನ್ನು ತಂದಾಗ ವಿರೋಧ ಮಾಡಿದ್ರು, ತಲಾಖನ್ನು ತಂದಾಗ ವಿರೋಧ ಮಾಡಿದ್ರು, ಅಥವಾ ಕಾಶ್ಮೀರದ 370 ಅನ್ನು ರದ್ದು ಮಾಡಿದಾಗ, ಇದೆಲ್ಲ ಮಾಡುವಂಥದ್ದನ್ನು ತಾವು ತಿಳ್ಕೊಳ್ಬೇಕು. ಇಂದಿನ ಕೇಂದ್ರ ಸರ್ಕಾರ ಈ ದೇಶಕ್ಕೆ, ಈ ದೇಶದ ಜನರಿಗೆ, ಇಡೀ ವಿಶ್ವದಲ್ಲಿ ಒಂದು ಗೌರವಾನ್ವಿತವಾದಂಥ ಸ್ಥಾನವನ್ನು ತರಿಸಿಕೊಡ್ಲಿಕ್ಕೆ ಈ ರೀತಿಯ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಖಂಡಿತವಾಗಿ ಕೂಡ ರೈತರು ಈ ಮಸೂದೆ ಪರವಾಗಿದ್ದಾರೆ, ಈ ಮಸೂದೆಯನ್ನು ಬೆಂಬಲಿಸ್ತಾರೆ. ಮುಗ್ಧ ರೈತರನ್ನ ಎತ್ತಿ ಕಟ್ಟಿ ಈ ರೀತಿಯ ಅಪಪ್ರಚಾರಗಳನ್ನು ಮಾಡುವುದನ್ನು ಕೊನೆಗೊಳಿಸಬೇಕು. ಇದರಿಂದಾಗಿ ನಮ್ಮ ದೇಶ ಕಲ್ಯಾಣ ರಾಷ್ಟ್ರ ಆಗುವುದಾಗಲಿ ಸಂಶಯ ಇಲ್ಲ. ಇದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿಸೋಣ. ಮುಂದಿನ ತಪ್ಪುಗಳು, ವ್ಯತ್ಯಾಸಗಳಿದ್ರೆ ಅದನ್ನ ಜನಪ್ರತಿನಿಧಿಗಳ ಚರ್ಚೆ ಮಾಡಿ ಅದನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳುವಂತ ಮಾತು ಹೇಳ್ತಾ. ಒಟ್ಟಿನಲ್ಲಿ ಯಾವುದೇ ಒಂದು ವ್ಯಾಪಾರ ಮಾಡುವುದು ಲಾಭ ಆಗುವುದಕ್ಕಾಗಿ ರೈತ ಕೂಡ ತಾನು ಬೆಳೆದಂಥ ಬೆಳೆ ಅದನ್ನು ಮಾರಿದರೆ ಲಾಭ ಆಗಲಿ ಅನ್ನೋ ಕಾರಣಕ್ಕೇ ಮಾರ್ತಾನೆ. ಆದರೆ ಯಾರಿಗೆ ಮಾರಬೇಕು ಎನ್ನುವಂಥ ಒಂದು ಅವಕಾಶ ಮತ್ತು ಸ್ವಾತಂತ್ರ್ಯ ಆತನಿಗೆ ಎಲ್ಲಿ ತನಕ ಇರಲಿಲ್ಲ. ಆದರೆ ಇನ್ನೂ ಆ ಅವಕಾಶಗಳು ತೆರೆದಿವೆ. ಆತ ಯಾರಿಗೂ ಮಾರ್ಬೋದು, ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಲಾಭಗಳು ಆತನಿಗೆ ಒಳ್ಳೆಯದು ಸಿಗತ್ತೆ. ಆದ್ದರಿಂದ ಆತ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಬೋದು. ಟೆಕ್ನಾಲಜಿ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿಗಳು ಮುಂದಕ್ಕೆ ಬರುತ್ತೆ. ಅದರ ಇನ್ನೊಂದೊಮ್ಮೆ ನಷ್ಟ ಆದ ಅದನ್ನು ಕೂಡ ಭರಿಸಲಿಕ್ಕೆ ಕಂಪನಿಗಳೊಟ್ಟಿಗೆ ಒಪ್ಪಂದ ಆಗತ್ತೆ. ಈಗ ಹಲವು ರೀತಿಯಲ್ಲಿ ಆಶಾವಾದವನ್ನು ಕೇಂದ್ರ ಸರ್ಕಾರ ತೋರಿಸಿದೆ. ಅದು ಹಾಗೆ ಆಗತ್ತಾ ಅಥವಾ ಆಗಲಿ, ಅಥವಾ ಯಾವ ರೀತಿಯಲ್ಲಿ ಅದು ಬದಲಾವಣೆಯೂ ಆಗಬಹುದು, ಅಥವಾ ನಿಜಕ್ಕೂ ರೈತನಿಗೆ ಈ ಕಾಯ್ದೆಯಿಂದ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ? ಬಹುಶಃ ಇದಕ್ಕೆ ಒಂದು 7 ರಿಂದ 8 ವರ್ಷಗಳು ಕೂಡ ಹಿಡಿಲಿಕ್ಕೆ ಸಾಧ್ಯ ಉಂಟು. ಇದು ಒಮ್ಮೆಲೆ ನಾಳೆ ಎಲ್ಲ ಸರಿಯಾಗತ್ತೆ ಅಂತ ಅಲ್ಲ. ಆದರೂ ಮೋದಿ ಅವರು ಹೇಳಿದ್ದಾರೆ ಸರಿ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ರೈತನೇ ಉತ್ತರ ಕೊಡ್ತಾನೆ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆ ಅವಧಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿರುವಂಥ ಕೃಷ್ಣ ಹೆಗಡೆ ಅವರಿಗೆ ಮತ್ತು ಯಾದವ್ ಶೆಟ್ಟಿ ಅವರಿಗೆ ನಮ್ಮ ಟಿವಿ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.
ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆಯ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.